ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀ ರಾಧಾ ಗೋವಿಂದ ಕುಳಾಯಿ ಕೋಡಿಕೆರೆ ಮಂಗಳೂರು ಇವರು ಆಯೋಜಿಸಿರುವ ಶ್ರೀಲ ಪ್ರಭುಪಾದರ ಲೀಲಾಮೃತ ತರಗತಿಗೆ ಎಲ್ಲರಿಗೂ, ದೇವಸ್ಥಾನದ ಮಂದಿರದ ಅಧ್ಯಕ್ಷರಿಗೂ ನನ್ನ ವಂದನೆಗಳು ಹಾಗೂ ರಾಧಾ ಗೋವಿಂದರಿಗೂ ಗೌರಲಿತಾಯಿ ನರಸಿಂಹದೇವರಿಗೂ ನನ್ನ ಪ್ರಾರ್ಥನೆಗಳು. ಶ್ರೀಲ ಪ್ರಭುಪಾದರಿಗೆ ವಂದಿಸುತ್ತಾ, ನನ್ನ ಗುರುದೇವರಿಗೆ ವಂದಿಸುತ್ತಾ, ನನ್ನ ಶಿಕ್ಷಾ ಗುರುಗಳಿಗೆ ವಂದಿಸುತ್ತಾ ಮತ್ತು ಇಲ್ಲಿರುವ ಎಲ್ಲಾ ಶಿಕ್ಷಕರಿಗೂ ವಂದನೆಗಳನ್ನು ಹೇಳುತ್ತಾ, ಮಾತಾಜಿಯವರು ಪ್ರಭುಜಿಯವರಿಗೂ ವಂದನೆಗಳನ್ನು ಹೇಳುತ್ತಾ ಇವತ್ತಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡುತ್ತೇನೆ. ಓಂ ಅಜ್ಞಾನತಿ ಮಿರಾಂಧಸ್ಯ ಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭಿಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ನಿನ್ನೆ ನಾವು ಸಮರ ಎಂಬ 5ನೇ ಅಧ್ಯಾಯದ ಅಂತಿಮ ಭಾಗವನ್ನು ಇನ್ನೊಂದ್ ಸ್ವಲ್ಪ ಅಂತಿಮ ಭಾಗ ಇದೆ. ನಿನ್ನೆಯ ತರಗತಿಯ ಬಗ್ಗೆ ಸ್ವಲ್ಪ ನಾನು ಹೇಳ್ತೀನಿ. ಮಾತಾಜಿಯವರು ಅದೇ ಜನರ ಜೀವನದಲ್ಲಿ 4 ದಿಕ್ಕಿನಿಂದಲೂ ಅವರಿಗೆ ಸಮರವೇ ಕಾದಿರ್ತದೆ. ಒಂದ್ ಕಡೆ ದೇಶ ವಿದೇಶಗಳ ನಡುವೆ ಸಂಭವಿಸಿದ ಒಂದು ದ್ವೇಷಗಳ ಕಾರಣದಿಂದಾಗಿ 2ನೇ ಮಹಾಸಮರ ಆಗಿರ್ತದೆ. ಇನ್ನೊಂದ್ ದಿಕ್ಕಿನಲ್ಲಿ ತಮ್ಮ ಗುರುಗಳು ಸ್ಥಾಪಿಸಿದ ಗೌಡಿಯ ಮಠದ ಒಳಗಿನ ಮತ್ತೊಂದು ದಿಕ್ಕಿನಲ್ಲಿ ಅವರು ತಮ್ಮ ಲೇಖನಗಳನ್ನು ಮಾತಾಜಿ ವಾಯ್ಸ್ ಸರಿ ಇಲ್ಲ. ತೊಂದರೆಗಳು ಮತ್ತೆ ಹರೇ ಕೃಷ್ಣ ಮಾತಾಜಿ ವಾಯ್ಸ್ ಬ್ರೇಕ್ ಆಗ್ತಾ ಉಂಟು. ಒಂದ್ ನಿಮಿಷ. ಹರೇ ಕೃಷ್ಣ. ಈಗ ಸರಿ ಕೇಳಿಸ್ತದೆ? ಓಕೆ. ನಿನ್ನೆಯ ತರಗತಿಯಲ್ಲಿ ನಾವು ಸಮರ ಎಂಬ ಅಧ್ಯಾಯದ ಅಂತಿಮ ಭಾಗವನ್ನು ನೋಡ್ತಾ ಇದ್ವಿ. ಅದರಲ್ಲಿ ಮಾತಾಜಿಯವರು ತುಂಬಾ ಚೆನ್ನಾಗಿ ನಿರೂಪಿಸಿದ್ರು. ಅಭಯಚರಣರ ಜೀವನದ 4 ದಿಕ್ಕಿನಿಂದಲೂ ಸಮರವೇ ಅಂತೇಳಿ ಹೇಳ್ಬಹುದು. ಒಂದ್ ದಿಕ್ಕಿನಲ್ಲಿ ಅವರಿಗೆ ಒಂದ್ ದಿಕ್ಕಿನಲ್ಲಿ ದೇಶ ವಿದೇಶಗಳ ನಡುವೆ ಸಂಭವಿಸಿದ ದ್ವೇಷಗಳ ಒಂದು ಘಟನೆಯಿಂದಾಗಿ 2ನೇ ಮಹಾಸಮರವೇ ಆಗಿರ್ತದೆ. ಇನ್ನೊಂದು ದಿಕ್ಕಿನಲ್ಲಿ ತಮ್ಮ ಗುರುಗಳು ಸ್ಥಾಪಿಸಿದ ಗೌಡಿಯ ಮಠದ ನಡುವೆ ಅಲ್ಲಿ ಸಂಭವಿಸುವ ಒಳ ಜಗಳಗಳು ಕಲಹಗಳು ಇದೆಲ್ಲ. ಮತ್ತೊಂದು ದಿಕ್ಕಿನಲ್ಲಿ ಅವರು ತಮ್ಮ ಲೇಖನಗಳನ್ನು ಪ್ರಕಟಿಸ್ಬೇಕಂತ ಹೇಳಿ ಇರ್ತದೆ. ಅದರಲ್ಲಿ ತುಂಬಾ ತೊಂದರೆಗಳು, ಅಂದ್ರೆ ಸರ್ಕಾರದ ಅಪ್ಪಣೆ ಸಿಗುವುದಿಲ್ಲ ಅದಕ್ಕೆ, ಮತ್ತೆ ಕಾಗದಗಳ ಕೊರತೆ, ಮತ್ತೆ ನಿರ್ಬಂಧಗಳು, ಹೀಗೆಲ್ಲ ಸುಮಾರು ತೊಂದರೆಗಳು. ಮಗದೊಂದ್ ಕಡೆ ಏನಂತ ಹೇಳಿದ್ರೆ ತಮ್ಮ ಕುಟುಂಬದ ಸದಸ್ಯರು ಯಾರು ಅವರಿಗೆ ಒಂದು ಇದಕ್ಕೆ ಸಪೋರ್ಟ್ಸ್ ಕೊಡಲ್ಲ.
ಹೀಗೆ ಅವರಿಗೆ ಎಲ್ಲಾ ಕಡೆಗಳಿಂದಲೂ ಒಂದು ಸಮರವೇ ಅಂತ ಹೇಳ್ಬಹುದು. ಆದ್ರೂ ಅವರು ಈ ಒಂದು ಜಾಗತಿಕ ಯುದ್ಧದ ಒಂದು ಗೊಂದಲಮಯ ಪರಿಸ್ಥಿತಿಯಲ್ಲಿ ಅವರು ಎಣಿಸ್ತಾರೆ, ನಾನು ಈ ಆಧ್ಯಾತ್ಮಿಕ ಧರ್ಮದ ಬಗ್ಗೆ ಏನಾದ್ರೂ ಒಂದು ಬರೆದು ಲೇಖನ ಪ್ರಕಟಿಸಲೇಬೇಕು, ಜನರಲ್ಲಿ ಶಾಂತಿಯ ಭಾವನೆ ಬೆಳೆಸುವ ಆ ಒಂದು ಲೇಖನ ತರಬೇಕು ಅಂತ ಅನ್ಕೊಳ್ತಾರೆ. ಸೊ ಆದ ಕಾರಣ ಅವ್ರು ಏನ್ ಮಾಡ್ತಾರೆ, ಬ್ಯಾಕ್ ಟು ಬಾರ್ಡೆಡ್ ಅಂದ್ರೆ ಮರಳಿ ದೇವೋತ್ತಮ ನಡೆಗೆ ಎಂಬ ಆ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡಲು ಸರ್ಕಾರದಿಂದ ಅಪ್ಪಣೆ ಪಡಿತಾರೆ. ಆ ಒಂದು ಅಪ್ಪಣೆ ಸಿಗ್ಬೇಕಾದ್ರೆ ಅವರಿಗೆ ತುಂಬಾ ಒಂದು ಸಮಸ್ಯೆಗಳು ಎದುರಾಗ್ತದೆ. ಆದ್ರೂ ಕೊನೆಯ ಪಕ್ಷಕ್ಕೆ ಒಂದು ಕೊನೆಯ ಒಂದು ಹಂತದಲ್ಲಿ ಅದು ಅಪ್ಪಣೆ ಸಿಗುತ್ತೆ. ಆ ಒಂದು ಬ್ಯಾಕ್ ಟು ಗಾಡೆಡ್ ಆ ಒಂದು ಪತ್ರಿಕೆಯಲ್ಲಿ ಲೇಖನದಲ್ಲಿ ಅವರು ಕೆಲವು ವಿಷಯಗಳನ್ನು ಒಂದು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ಅದರಲ್ಲಿ ತಿಳಿಸ್ತಾರೆ, ಭಗವಂತನೇ ಬೆಳಕು ಅಂದ್ರೆ ಅಜ್ಞಾನವೇ ಕತ್ತಲು. ಆ ಒಂದು ಬೆಳಕು ಅಂದ್ರೆ ಸೂರ್ಯನ ಕಿರಣಗಳು ಹೇಗೆ ಕತ್ತಲನ್ನು ಓಡಿಸ್ತವೆ ಅದೇ ರೀತಿ ಭಗವಂತನೇ ಈ ಒಂದು ಜನರಲ್ಲಿರುವ ಅಜ್ಞಾನವೆಂಬ ಕತ್ತಲನ್ನು ಓಡಿಸ್ಬೇಕು, ಆ ತರ ಒಂದು ಹೇಳಿರ್ತಾರೆ. ಮತ್ತೆ ಮನುಷ್ಯನು ದೇವರ ಪುತ್ರ ಎಂಬ ಮರೆತು ಮನುಷ್ಯನ ದೇವರ ಪುತ್ರ ಅಂತ ಹೇಳಿ ಮರೆತು ಬಿಡ್ತಾರೆ. ಬರೀ ದೇಹದ ಬಗ್ಗೆ ಮಾತ್ರ ದೇಹದ ಬಗ್ಗೆ ಅವರು ಅದನ್ನು ಸಮೀಕರಿಸಿಕೊಳ್ತಾರೆ. ಅಜ್ಞಾನದಲ್ಲಿದ್ದಂತೆ ಮಾಡ್ತಾರೆ ಅವರು, ಆ ಒಂದು ಅಜ್ಞಾನದಲ್ಲಿ ಇರ್ತಾರೆ ಅವರು ದೇಹದ ಬಗ್ಗೆ. ಮತ್ತೆ ಇನ್ನೊಂದು ಕಡೆ ಪ್ರತಿಯೊಬ್ಬನು ದೇಹದ ಒಂದು ಸುಖ ಕಾಣಲೇ ಅವರು ಮಹತ್ವ ಅಂತ ತಿಳಿದಿದ್ದ ಕಾರಣ ಅವರಿಗೆ ಮಾನವ ಸಂಬಂಧಗಳನ್ನು ಭಗವತ್ ಸಂಬಂಧದೊಳಗೆ ಜೋಡಿಸ್ಬೇಕು ಅಂತ ಹೇಳಿ ಅವರಿಗೆ ಗೊತ್ತಾಗುದಿಲ್ಲ. ನಿಜವಾಗಿ ಒಂದು ಮನುಷ್ಯನ ಒಂದು ಸಂಬಂಧ ಏನಂತ ಹೇಳಿದ್ರೆ ಅವನ ಆ ಸಂಬಂಧಗಳನ್ನು ಭಗವಂತನ ಸಂಬಂಧದೊಟ್ಟಿಗೆ ವಾಸ್ತವವಾಗಿ ಜೋಡಿಸುವುದೇ ನಮ್ದೊಂದು ಗುರಿಯಾಗಿರ್ತದೆ ಅಂತ ಹೇಳ್ತಾರೆ. ಮತ್ತೆ ಈ ಜಗತ್ತಿನ ಎಲ್ಲಾ ಮೂಲೆಯಲ್ಲಿ ಜನರು ಯುದ್ಧ ಸಂಭವಿಸ್ತಾ ಇದೆ. ಆಗ ಏನ್ ಮಾಡ್ತಾರೆ ಜನರು, ತಮ್ಮನ್ನು ತಾವು ಆ ಒಂದು ಯುದ್ಧದಿಂದ ವಿಮುಕ್ತಿಗೊಳಿಸ್ಬೇಕು. ಅಂದ್ರೆ ನಾವು ಈ ಯುದ್ಧ ಎಲ್ಲ ಇರಬಾರ್ದು, ನಮ್ಗೆ ಶಾಂತಿ ಬೇಕು, ಈ ಒಂದು ಶಾಂತಿಯ ವಾತಾವರಣ ಬೇಕೆನ್ನುತ್ತಾರೆ. ಆದ್ರೆ ಅವರು ಯಾವ ಒಂದು ಕಡೆಗೂ ಹೋದ್ರು ಎಷ್ಟೇ ಈಗ ಒಂದು ಭಾರತ ದೇಶವನ್ನು ಬಿಟ್ಟು ಒಂದು ಯುದ್ಧ ಆಗ್ತದೆ, ನಾವು ಆ ದೇಶವನ್ನು ಬಿಟ್ಟು ಬೇರೆ ಕಡೆಗೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲಿಂದ ಅವರಿಗೆ ಶಾಂತಿ ಸಿಗಲ್ಲ. ಯಾಕಂದ್ರೆ ಅಲ್ಲಿಯೂ ಅವರು ಭಯದಿಂದ ಇರ್ಬೇಕಾಗುತ್ತೆ. ಸೊ ಈ ಒಂದು ಭಯದ ವಾತಾವರಣ ಇರ್ತದೆ. ಭಯದ ವಾತಾವರಣ ಯಾವಾಗ ಇರುವುದಿಲ್ಲ ಅಂತ ಹೇಳಿದ್ರೆ ಭಗವಂತನು ಮನುಷ್ಯನು ಯಾವ ಟೈಮ್ ಅಲ್ಲಿ ಭಗವಂತನ ಕಡೆಗೆ ಒಂದು ಮುಖ ಮಾಡಿ ತಿರುಗುತ್ತಾನೆ, ಆಗ ಅವರಿಗೆ ಭಯವೇ ಇರುವುದಿಲ್ಲ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ಮತ್ತೆ ಭಾರತದ ಆಧ್ಯಾತ್ಮಿಕ ಸಂಪತ್ತು ಎಲ್ಲರೂ ಅವರ ತಪ್ಪದರಿಗೆ ಒಂದು ಇದಿರ್ತದೆ, ನಾನೀಗ ಕೊಡುವ ಆಧ್ಯಾತ್ಮಿಕ ಸಂಪತ್ತು ಅಥವಾ ಈ ಒಂದು ಚೈತನ್ಯ ಪ್ರಭುಗಳ ಆದೇಶವು ಈ ಒಂದು ಎಲ್ಲಾ ಒಂದು ಜನರಿಗೆ ಅದು ಒಂದು ಉಪಯೋಗ ಆಗುತ್ತೆ ಅಂತ ಹೇಳಿ ವಿಶ್ವಾಸ ಇರ್ತದೆ ಅವರಿಗೆ. ಮತ್ತೆ ಈ ಒಂದು ಬ್ಯಾಕ್ ಟು ಗಾಡೆಡ್ ಒಂದು ಪತ್ರಿಕೆಯ ಆರಂಭಿಸುವ ಮೊದಲು ಅವರೊಂದು ಅದರ ಹಿನ್ನೆಲೆ ಹೇಳ್ತಾರೆ. ಹಿನ್ನೆಲೆ ಏನಂತ ಹೇಳಿದ್ರೆ, ಅವರು ಇದು ಬ್ಯಾಕ್ ಟು ಗಾಡೆಡ್ ಪತ್ರಿಕೆಯು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಒಂದು ಇಂಗ್ಲಿಷಿನಲ್ಲಿ ಅನುವಾದ ಮಾಡ್ಬೇಕು. ಆ ಇಂಗ್ಲಿಷಿನಲ್ಲಿ ಅನುವಾದ ಮಾಡಿ, ಈ ಕೃಷ್ಣ ಪ್ರಜ್ಞೆಯನ್ನು ಇಂಗ್ಲಿಷಿನಲ್ಲಿ ಅನುವಾದ ಮಾಡಿ ಅದು ಎಲ್ಲರಿಗೂ ಒಂದು ಉಪಯೋಗ ಆಗ್ಬೇಕು. ಇದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಒಂದು ಕನಸಾಗಿತ್ತು. ಅದನ್ನು ನಾನು ನೆರವೇರಿಸುವುದೇ ನನ್ನದೊಂದು ಮೇನ್ ಉದ್ದೇಶ, ಈ ಬ್ಯಾಕ್ ಟು ಗಾಡೆಡ್ ಪತ್ರಿಕೆ ಲೇಖನ ಪ್ರಕಟ ಮಾಡುವುದು ಅಂತ ಹೇಳ್ತಾರೆ. ಈ ಒಂದು ಪತ್ರಿಕೆ ಭಾರತದ ಮಹಾಸಂತರ, ಮುಖ್ಯವಾಗಿ ಚೈತನ್ಯರ ಅಲೌಕಿಕ ಸಂದೇಶ ಒಳಗೊಂಡಿರುತ್ತದೆ ವಿನಃ ಅದು ಅದರಲ್ಲಿ ಪ್ರಭುಪಾದರ ಅಭಯಚರಣರ ಕೆಲಸವೆಂತ ಹೇಳಿದ್ರೆ ಅದು ಮೊದಲಿನವರು ಏನು ಒಂದು ಸಂದೇಶ ಚೈತನ್ಯರ ಸಂದೇಶ ಉಂಟು ಅದನ್ನು ಅನುವಾದ ಮಾಡುವುದು ಮಾತ್ರ ಅಭಯಚರಣರ ಕೆಲಸವಾಗಿರ್ತದೆ. ಅಲ್ಲಿದ್ದ ಸಂದೇಶಗಳಾಗ್ಲಿ ಅಥವಾ ಯಾವುದೇ ಒಂದು ಆಧ್ಯಾತ್ಮಿಕ ಒಂದು ಲೇಖನಗಳಾಗ್ಲಿ ಎಲ್ಲವೂ ಯಥಾ ರೀತಿ ಇರುತ್ತದೆ. ಅದು ನಾನು ಯಾವತ್ತೂ ಚೇಂಜ್ ಮಾಡುದಿಲ್ಲ. ಅದನ್ನು ಒಂದು ಅನುವಾದ ವ್ಯಾಖ್ಯಾನ ಮಾಡುದು ಮಾತ್ರ ನನ್ನ ಕೆಲಸ ಅಂತ ಹೇಳ್ತಾರೆ. ಮತ್ತೆ ತಾನು ಹೊಸದಾಗಿ ಯಾವುದನ್ನು ಅದರಲ್ಲಿ ಸೃಷ್ಟಿ ಮಾಡುದಿಲ್ಲ. ಜನರನ್ನು ಭಗವಂತನೆಡೆಗೆ ಮರಳುವಂತೆ ದರ್ಶನ ಮಾಡಲು ಆ ಅಲೌಕಿಕ ಧ್ವನಿಯನ್ನು ಮಾತಿನ ರೂಪದಲ್ಲಿ ಇಳಿದು ತರಿಸುವುದು ನನ್ನ ಉದ್ದೇಶವಾಗಿದೆ ಅಂತ ಹೇಳ್ತಾರೆ. ಮತ್ತೆ ಅಬೇರೆ ಹೇಳ್ತಾರೆ, ಭಗವಂತ ಮತ್ತು ಅವನ ಸಾಮರ್ಥ್ಯಗಳು ಅದರಲ್ಲಿ ಒಂದು ಬ್ಯಾಕ್ ಟು ಗಾಡೆಡ್ ಒಂದು ಪತ್ರಿಕೆಯಲ್ಲಿ ಅನೇಕ ಲೇಖನಗಳಿರ್ತವೆ. ಅದರಲ್ಲಿ ಒಂದು ಲೇಖನ ಇರ್ತದೆ ಭಗವಂತ ಮತ್ತು ಅವನ ಸಾಮರ್ಥ್ಯಗಳಂತ ಹೇಳಿ. ಅದರಲ್ಲಿ ಅವರು ಭಗವಂತ ಮತ್ತು ಜೀವಿಗಳ ಅಲೌಕಿಕ ಸ್ವಭಾವ, ಅವರು ಆನಂದಮಯವಾಗಿರ್ತದೆ, ಜ್ಞಾನಮಯವಾಗಿರ್ತದೆ ಅಂತ ವೇದಗಳ ಸಾಕ್ಷ್ಯದಿಂದ ಅವರಲ್ಲಿ ಪಡಿಸ್ತಾರೆ. ಭಗವಂತನೊಂದಿಗೆ ತಮಗಿರುವ ಆಪ್ತ ಸಂಬಂಧ ಮರೆತು ನಿರ್ಲಕ್ಷಿಸುವುದರಿಂದಲೇ ಈ ಲೌಕಿಕ ಜಗತ್ತಿನಲ್ಲಿ ಇಷ್ಟು ಜನರಿಗೆ ಶಾಂತಿ ಇಲ್ಲ, ತೃಪ್ತಿ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಕಲ್ಕತ್ತಾದ ಜನರು ಈಗ
ಬೇರೆ ಬೇರೆ ಕಡೆಗೆ ಓಡಿ ಹೋದ್ರು ಅಲ್ಲಿ ಅವರು ನಾವು ಪಾರಾದೇವೆ ಅಂತ ಸ್ವಲ್ಪ ಹೊತ್ತಿಗೆ ನಿಟ್ಟುಸಿರು ಬಿಡ್ಬೋದು. ಓ ಇವಾಗ ನನ್ನ ದೇಹ ಒಂದು ನಾನು ಸೇಫ್ ಮಾಡಿಕೊಂಡಿದ್ದೇನೆ ಅಂತ. ಖಂಡಿತ ಇಲ್ಲ. ಈ ದೇಹವು ಯಾವತ್ತೂ ಅವಿನಾಶಿ ಅಂತ ಹೇಳಲಿಕ್ಕೆನೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ಇದು ಯಾವತ್ತಾದ್ರೂ ವಿನಾಶ ಆಗುವಂತದ್ದೇ ಈ ದೇಹ ಎಂಬುದು ಜನರಿಗೆ ನೆನಪಿಗೆನೆ ಬರಲ್ಲ. ಅಬೇರು ಮತ್ತೆ ಅದರಲ್ಲಿ ಹೇಳ್ತಾರೆ, ಅಬೇರು ನಾನು ಇದು ಸಾಮೂಹಿಕ ಸಂಕೀರ್ತನೆ ಅಂದ್ರೆ ಸಾಮೂಹಿಕ ಸಂಕೀರ್ತನೆ ಅಂತ ಹೇಳಿದ್ರೆ ಅದು ಚೈತನ್ಯ ಮಹಾಪ್ರಭುಗಳ ಅದೊಂದು ಒಂದು ಸಾಮೂಹಿಕ ಸಂಕೀರ್ತನೆ ಮಾಡ್ತಾರೆ. ಅವರು ಹೇಳಿರ್ತಾರೆ ಈ ಒಂದು ಸಂಕೀರ್ತನೆ ಇಡೀ ಎಲ್ಲ ಜಗತ್ತಿನ ಎಲ್ಲ ಹಳ್ಳಿಗಳಿಗೂ ಪಟ್ಟಣಗಳಿಗೂ ವ್ಯಾಪಿಸುತ್ತದೆ ಅಂತ ಹೇಳಿರ್ತಾರೆ. ಹಾಗೆ ಇವರಿಗೆ ಒಂದು ವಿಶ್ವಾಸ ಇರ್ತದೆ, ಇದು ಖಂಡಿತವಾಗಿ ಈ ಒಂದು ಸಾಮೂಹಿಕ ಸಂಕೀರ್ತನೆ ಇಡೀ ಜಗತ್ತಿಗೆ ಇದು ಖಂಡಿತ ಎಲ್ಲರಿಗೂ ತಲುಪ್ತದೆ ಎಂಬ ಒಂದು ವಿಶ್ವಾಸ ಇರ್ತದೆ. ಮತ್ತೆ ಬ್ಯಾಕ್ ಟು ಗಾಡ್ ಹೆಡ್ ಅದು ನಿರ್ಮಿಸುವುದೇ ಈ ಒಂದು ಪತ್ರಿಕೆಯನ್ನು ನಿರ್ಮಿಸಲು ಕಾರಣವೇ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಆದೇಶ ಆಗಿರ್ತದೆ. ಅಬೇರು ಈಗ ಭಗವದ್ಗೀತೆಯ ಒಂದು ಇಂಗ್ಲಿಷ್ ಭಗವದ್ಗೀತೆಯ ಒಂದು ಭಗವದ್ಗೀತೆ ಗ್ರಂಥವನ್ನು ಅವರು ಇಂಗ್ಲಿಷ್ ವ್ಯಾಖ್ಯಾನಕ್ಕೆ ಒಂದು ಪರಿವರ್ತಿಸಲು ಈಗ ಪ್ರಯತ್ನಿಸ್ತಾರೆ. ಅಂದ್ರೆ ಅದು ಹೇಗಿರುತ್ತೆ ಅಂದ್ರೆ ಅದು ಶ್ರೀಕೃಷ್ಣ ನಿಂದ ಬ್ರಹ್ಮರಿಂದ ನಾರದರಿಂದ ವ್ಯಾಸ ಮಧ್ವ ಹೀಗೆ ಪರಂಪರೆಯಿಂದ ಬಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ವರೆಗೂ ಅದು ಬಂದದ್ದಾಗಿರ್ತದೆ. ಅದನ್ನು ನಾನು ಇನ್ನು ಸ್ವಲ್ಪ ಸದ್ಯದಲ್ಲಿಯೇ ನಾನು ಅದನ್ನು ಇಂಗ್ಲಿಷಿಗೆ ಅನುವಾದ ಮಾಡ್ತೇನೆ ಅಂತ ಹೇಳ್ತಾರೆ. ಬ್ಯಾಕ್ ಟು ಗಾಡ್ ಹೆಡ್ ಒಂದು 2ನೇ ಸಂಚಿಕೆಯನ್ನು ಪುನಃ 1ನೇ ಸಂಚಿಕೆ ಬಿಡುಗಡೆ ಆದ ನಂತರ 2ನೇ ಸಂಚಿಕೆಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿನೂ ಅವರಿಗೆ ಸುಮಾರು ಸಮಸ್ಯೆಗಳು ಎದುರಾಗಿರ್ತದೆ. ಹೀಗೇನೆ ಒಂದು ಕಾಗದದ ಸಮಸ್ಯೆ ಆಗಲಿ ಸುಮಾರು ಹಾಗೇನೆ ಆ ಸಮಸ್ಯೆಯನ್ನು ಕೂಡ ಅವರು ಪರಿಹರಿಸಿ ಅದನ್ನು ಆ ಒಂದು 2ನೇ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಆ ಒಂದು ಲೇಖನಗಳನ್ನು ಆ 2ನೇ ಸಂಚಿಕೆ ಬರೀತಾ ಇರುವಾಗ ಲೇಖನವನ್ನು ಪ್ರಕಟಿಸುವಾಗ ಆ ಒಂದು ದೇಶದ ಪರಿಸ್ಥಿತಿ ಜಗತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಆ ರೀತಿಯಾಗಿ ಅವರು ಆ ಲೇಖನಗಳನ್ನು ಬಿಡುಗಡೆ ಮಾಡ್ತಾರೆ. ಬ್ಯಾಕ್ ಟು ಗಾಡ್ ಹೆಡ್ 2ನೇ ಸಂಚಿಕೆ ಆದ ನಂತರ ಮುದ್ರಣದ ಒಂದು ಇದು ಪ್ರಿಂಟಿಂಗ್ ಅನ್ನು ಸ್ಟಾಪ್ ಮಾಡ್ತಾರೆ. ಯಾಕೆಂದ್ರೆ ಅದು ದುಬಾರಿ ವೆಚ್ಚ ಆಗುತ್ತೆ, ಅವರದು ಖರ್ಚಿಗೆ ತುಂಬಾ ಅದು ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ಇವರಿಗೆ ಮುಂದಕ್ಕೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಾನೆ ಇರುವುದಿಲ್ಲ. ಒಂದು ದಿನ ಅಭಯರಿಗೆ ಮತ್ತೆ ಅಭಯರಿಗೆ ಒಂದು ದಿನ ರಾತ್ರಿ ಒಂದು ಕನಸು ಬೀಳ್ತದೆ. ಅಂದ್ರೆ ಅವರ ಗುರುಗಳು ಬಂದು ನೀನು ಈಗ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂತ ಒಂದು ಕನಸಲ್ಲಿ ಬಂದು ಹೇಳಿದಾಗೆ ಆಗ್ತದೆ. ಸೊ ಅವರು ಅದನ್ನು ತುಂಬಾ ಒಂದು ಗಂಭೀರವಾಗಿ ತೆಗೆದುಕೊಳ್ತಾರೆ, ಆ ಒಂದು ಸನ್ಯಾಸಿ ಇದನ್ನು ದೀಕ್ಷೆ ತೆಗೆದುಕೊಳ್ಬೇಕಂತ ಹೇಳಿ. ಮತ್ತೆ ಇವರಿಗೆ ಇತ್ತೀಚೆಗೆ ಈಗ ಈ ಹೊತ್ತಿಗೆ ಇವಾಗ 1945ರಲ್ಲಿ ಈ ಒಂದು 2ನೇ ಮಹಾಸಮರ ಕೂಡ ನಿಂತಿದ್ದಾಗಿರ್ತದೆ. ಬಟ್ ದೇಶದಲ್ಲಿ ಈ ಒಂದು ಗಲಭೆಗಳು ಈ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಅದು ಯಾವುದು ಅದಕ್ಕೆ ಅಂತಿಮ ಪರಿಹಾರ ಸಿಗುವುದಿಲ್ಲ, ಹಾಗೇನೆ ಮುಂದುವರಿತಾ ಇರ್ತದೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವುದಿಲ್ಲ ಆ ಟೈಮಲ್ಲಿ. ಆದ್ರೂನು ಎಲ್ಲವನ್ನು ಇದು ಇವರು ಸ್ವಲ್ಪ ಧರ್ಮದ ಪ್ರಚಾರದ ಬಗ್ಗೆ ನೋಡ್ಬೇಕು ಅಂತ ಹೇಳ್ಕೊಂಡು ಅವರು ಪ್ರಯತ್ನ ಪಡ್ತಾರೆ. ಈಚೆಯಿಂದ ಅವರಿಗೆ ಸಂಸಾರದ ಬೇಡಿಕೆಗಳು, ಸಂಸಾರವನ್ನು ನೋಡುದು ಈ ಒಂದು ಅಧಿಕ ಒತ್ತಡವೂ ಆಗಿರ್ತದೆ. ಆದ್ರೂ ಅವರು ಇವಾಗ ಏನು ಮಾಡ್ತಾರೆ, ಸಂಸಾರಕ್ಕೆ ಖರ್ಚು ಜಾಸ್ತಿ ಬಂದ್ರು ಆ ಒಂದು ಸಂಸಾರದ ಹೊಣೆಯನ್ನು ನಿಭಾಯಿಸಲು ಅಲ್ಲಿ ಆಗುವ ಖರ್ಚುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಆದಷ್ಟು ಸಂಸಾರದ ಬಗ್ಗೆ ನೋಡದೆ ಅವರ ಆಧ್ಯಾತ್ಮಿಕವಾಗಿ ಅವರು ಜಾಸ್ತಿ ಆಸಕ್ತಿ ವಹಿಸ್ತಾರೆ. ಹಾಗೆ ಅವರು ಕೃಷ್ಣ ಪ್ರಜ್ಞೆಯನ್ನು ಆಸಕ್ತಿಯಿಂದ ಅವರು ಮುಂದೆ ಹೆಚ್ಚು ಮಾಡಲು ಪ್ರಯತ್ನಿಸ್ತಾರೆ. ಹರೇ ಕೃಷ್ಣ. ಇನ್ನು ಇವತ್ತು ಮುಂದುವರಿದ ಭಾಗ ಅದ್ರದ್ದು ಒಂದು 4 ಪೇಜ್ ಇದೆ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಸ್ಕ್ರೀನ್ ಬಂದಿಲ್ಲ? ಬಂದಿದೆ ಬಂದಿದೆ. ಓದಿ ಮಾತಾಜಿ. ಯಾರು? ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 1945ರಲ್ಲಿ ಯುದ್ಧ ಮುಗಿದಿತ್ತು. ಭಾರತ ಇನ್ನೂ ದಾಸ್ಯದಲ್ಲೇ ಇತ್ತು. ತನ್ನ ವ್ಯವಹಾರವನ್ನು ಊರ್ಜಿತಗೊಳಿಸಿಕೊಳ್ಳಲು ಅಭಯನಿಗೆ ಒಳ್ಳೆ ಅವಕಾಶ ಲಭ್ಯವಾಗಿತ್ತು. ಕಲ್ಕತ್ತಾಗೆ 600 ಮೈಲಿ ದೂರದಲ್ಲಿದ್ದ ಲಕ್ನೋದಲ್ಲಿ ಅಭಯಚರಣ ದೇ ಅಂಡ್ ಕಂಪನಿ ಎಂಬ ಕಾರ್ಖಾನೆಯನ್ನು ಬಾಡಿಗೆಯ ಮನೆಯಲ್ಲಿ ಸ್ಥಾಪಿಸಿದ. ಆರಂಭದಲ್ಲಿ 40,000 ರೂಪಾಯಿಗಳ ಬಂಡವಾಳ ಒಂದು ದೊಡ್ಡ ಹಣ ಹೂಡಿಕೆಯಾಗಿತ್ತು. ಇಂದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಹಾರವನ್ನು ಆರಂಭಿಸಿದ. ಕಾನೂನಿನ ಪ್ರಕಾರ ತಾನು ಕಪ್ಪು ಮಾರುಕಟ್ಟೆಯಲ್ಲಿ ತೊಡಗಿಲ್ಲ ಅಥವಾ ರಾಸಾಯನಿಕಗಳನ್ನು ದುರುಪಯೋಗಗೊಳಿಸುತ್ತಿಲ್ಲ ಎಂದು ಸಾಬೀತು ಮಾಡಲು ಅಭಯ 3 ಜನ ಸರ್ಕಾರಿ ಇನ್ಸ್ಪೆಕ್ಟರ್ಗಳನ್ನು ನೇಮಕ ಮಾಡಿಕೊಳ್ಳಬೇಕಾಗಿತ್ತು. ಹೀಗೆ ಹೆಚ್ಚು ಖರ್ಚು ಬಿದ್ದರೂ ಅವನಿಗೆ ಒಳ್ಳೆಯ ಮಾರುಕಟ್ಟೆ ಕೆಲಸ ಆರಂಭವಾಯಿತು. ಮಾರುಕಟ್ಟೆ ಬಂತು. ಅಭಯನ ತಯಾರಿಕೆಗಳಿಗೆ ಒಳ್ಳೆಯ ಬೇಡಿಕೆ ಇತ್ತು. ಕಲ್ಕತ್ತೆಯ ಸಣ್ಣ ಅಂಗಡಿಯನ್ನು ಮುಚ್ಚಿ ಲಕ್ನೋದ ಉದ್ಯಮದಲ್ಲೇ ಮನಸ್ಸನ್ನು ಕೇಂದ್ರೀಕರಿಸಿದ.
ಈ ಕಟ್ಟಡವನ್ನು ಭೂತಬಂಗಲೆ ಎಂದು ಜನ ಕರೆಯುತ್ತಿದ್ದರು. ಅಭಯ ಹಿಂಜರಿಯಲಿಲ್ಲ. ಆದರೆ ಕೆಲಸ ಆರಂಭವಾದಾಗ ಕೆಲವರು ಕೆಲಸಗಾರರು ಎದುರುತ್ತಾ ಬಂದು, ಬಾಬು ಬಾಬು, ಇಲ್ಲಿ ಭೂತವಿದೆ ಎಂದರು. ಅಭಯ ಹರೇ ಕೃಷ್ಣ ಎಂದು ನಾಮ ಸಂಕೀರ್ತನೆ ಮಾಡುತ್ತಾ ಇಡೀ ಕಟ್ಟಡವನ್ನು ಸುತ್ತಿ ಬಂದ. ಆಮೇಲೆ ಭೂತ ಭಯದ ದೂರುಗಳು ಬರಲಿಲ್ಲ. ನವೆಂಬರ್ 13ರಂದು ಅಭಯ ಲಕ್ನೋದಲ್ಲಿ ತನಗಿದ್ದ ಕೆಲವು ತೊಂದರೆಗಳನ್ನು ವಿವರಿಸಿ ಸಹಾಯಕ್ಕೆ ಬರಬೇಕೆಂದು ತನ್ನ ಸೇವಕನಾಗಿದ್ದ ಗೌರಾಂಗನಿಗೆ ಪತ್ರ ಬರೆದ. ಆ ಪತ್ರದಲ್ಲಿ ತನ್ನ ಹೆಂಡತಿ ರಾಧಾರಾಣಿಯ ಬಗೆಗೆ ಮತ್ತು ಮಕ್ಕಳ ಬಗೆಗೆ ತುಂಬಾ ಖಾರವಾಗಿ ಬರೆದಿದ್ದ. ಸಾಕ ಹರೇ ಮಾತಾಜಿ? ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಬಿವಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ. ಹರೇ ಕೃಷ್ಣ. ಗೌರಾಂಗ ಕೃಷ್ಣ. ಪ್ರಭು ನಮಸ್ಕಾರ. ನಿನ್ನ 7ನೇ ತಾರೀಕಿನ ಪತ್ರ ತಲುಪಿದೆ. ಸಮಯ ಅಭಾವದಿಂದ ಬರೆಯಲಾಗಿರಲಿಲ್ಲ. ನಾನು ಕೆಲವು ಸೇವಕರೊಂದಿಗೆ ಒಬ್ಬನೇ ಇದ್ದೇನೆ. ನಾನು ಈಗ ಬರುವುದೆಂದರೆ ಎಲ್ಲವನ್ನೂ ಬಿಟ್ಟು ಅಂಗಡಿ ಮುಚ್ಚಿ ಬರಬೇಕಾಗುತ್ತದೆ. ಹಿಂದೆ ಹೀಗೆ ಮಾಡಿ 10,000 ರೂಪಾಯಿಗಳನ್ನು ಕಳೆದುಕೊಂಡಿರುವುದು ಅಲ್ಲದೆ ನನ್ನ ಸಂಸ್ಥೆಯ ಹೆಸರಿಗೂ ಧಕ್ಕೆಯಾಗಿದೆ. ನನ್ನ ವಿರೋಧಿಗಳ ಸಂಖ್ಯೆ ಹೆಚ್ಚಿದೆ. ಆದ್ದರಿಂದ ವಾಸ್ತವವಾಗಿ ನನ್ನ ಪ್ರಾಣವನ್ನೇ ಪಣವಾಗಿಟ್ಟು ನಾನು ಹೋರಾಡುತ್ತಿದ್ದೇನೆ. ನಾನು ಇಷ್ಟು ಕಷ್ಟಗಳ ನಡುವೆ ಏಕಾಕಿಯಾಗಿರುವುದು ದಂಡಕ್ಕಲ್ಲ. ಆ ಕಾರಣದಿಂದ ಮತ್ತೆ ಮತ್ತೆ ನೀನು ಬರಬೇಕೆಂದು ಬರೆಯುತ್ತಲೇ ಇದ್ದೇನೆ. ಈ ಪತ್ರ ತಲುಪಿದ ಕೂಡಲೇ ಅದನ್ನು ದಬ್ರಾ ಅವರಿಗೆ ತೋರಿಸು. ಅವರಿಂದ 10 ರೂಪಾಯಿಗಳನ್ನಾದರೂ ಪಡೆದು ಇಲ್ಲಿಗೆ ಬಂದು ಬಿಡು. ನೀನು ಬಂದ ಮೇಲೆ ನಿನ್ನ ಮನೆಗೆ ಹಣ ಕಳಿಸುವ ಏರ್ಪಾಡನ್ನು ನಾನು ಮಾಡುತ್ತೇನೆ. ಅಲ್ಲಿ ಮನೆಯಲ್ಲಿ ಸೇವಕನಿಲ್ಲ, ಕೆಲಸದವಳಿಲ್ಲ ಎಂಬ ನೆಪವೊಡ್ಡಿ ನಿನ್ನನ್ನು ಉಳಿಸಿಕೊಂಡಿರುವುದರಿಂದ ಏನು ಪ್ರಯೋಜನ? ನಾನು ಸೇವಕರನ್ನು, ಕೆಲಸದವಳನ್ನು, ಅಡುಗೆಯವರನ್ನು ಬಿಟ್ಟು ಅವರಿಗೆ ತುಂಬಾ ಸಹಾಯ ಮಾಡಲು ಕೈಲಾದಷ್ಟು ಶ್ರಮಿಸಿದ್ದೇನೆ. ಆದರೆ ಇಂದಿನವರೆಗೂ ಅವರಿಗೆ ಭಕ್ತಿ ಸೇವೆಯ ಕಡೆಗೆ ಮನಸ್ಸು ವಾಲಲಿಲ್ಲ. ಆದ್ದರಿಂದ ಅವರಾರ ವಿಷಯದಲ್ಲೂ ನನಗೆ ಆಸಕ್ತಿ ಉಳಿದಿಲ್ಲ. ನೀನು ಇಲ್ಲಿಗೆ ಬಂದ ಅನಂತರ ನಾನು ಕಲ್ಕತ್ತೆಗೆ ಹೋಗುತ್ತೇನೆ. ಅವರೆಲ್ಲ ಭಕ್ತಿ ಸೇವೆಯ ಬಗೆಗೆ ಆಸಕ್ತಿ ಉಳ್ಳವರೆಂದು ಅನಿಸಿದರೆ ನಾನು ಅಲ್ಲಿಯ ಸಂಸಾರವನ್ನು ನಿರ್ವಹಿಸುತ್ತೇನೆ. ಇಲ್ಲದಿದ್ದರೆ ನಾನು ಇನ್ನು ಮುಂದೆ ಸಂಸಾರ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದಿಲ್ಲ. ಬರುವಾಗ ನನಗೆ ಒಂದು ಹಾಸಿಗೆಯನ್ನು ನಿನ್ನವ ಅಭಯ. ಸಂಸಾರ ಪ್ರಚಾರ ಈ 2 ಆಸಕ್ತಿಗಳು ಪರಸ್ಪರ ಘರ್ಷಿಸುತ್ತಿದ್ದವು. ರಾಧಾರಾಣಿಗೆ ಬ್ಯಾಕ್ ಟು ಗಾಡ್ ಹೆಡ್ನಲ್ಲಿ ಕಿಂಚಿತ್ತೂ ಆಸಕ್ತಿ ಇರಲಿಲ್ಲ. ಪ್ರಕಟಣೆಯ ಅಥವಾ ಸಂಪಾದನೆಯ ಕಾರ್ಯಗಳೆರಡರಲ್ಲೂ ಆಕೆ ಅಭಯನ ಉತ್ಸಾಹಕ್ಕೆ ತಣ್ಣೀರು ಎರಚುತ್ತಿದ್ದಳು. ಅಂಗಡಿಯ ಹೆಸರು ಅಭಯಚರಣ ದೇ ಅಂಡ್ ಸನ್ಸ್. ಆದರೆ ಮಕ್ಕಳಿಗೆ ಸಹಕಾರದಲ್ಲಿ ಆಸಕ್ತಿ ಇರಲಿಲ್ಲ. ಗೌರಾಂಗನನ್ನು ಲಕ್ನೋಗೆ ಬಂದು ನನ್ನ ಕೆಲಸದಲ್ಲಿ ನೆರವಾಗು ಎಂದು ಕರೆದರೆ ಸಂಸಾರದವರು ಅವನ ಸೇವೆ ತಮಗೆ ಬೇಕು ಎಂದು ಅಪೇಕ್ಷಿಸಿದ್ದರು. ಸಾಕ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನು ಪ್ರಯೋಜನ? ಮನೆಯವರಿಗೆ ಅವನ ವ್ಯವಹಾರದಲ್ಲಿ ಬೆಂಬಲ ಸೂಚಿಸುವುದರಲ್ಲೂ ಆಸಕ್ತಿ ಇರಲಿಲ್ಲ. ಭಕ್ತಿ ಕೈಂಕರ್ಯದಲ್ಲೂ ಅವರಿಗೆ ಆಸಕ್ತಿ ಇರಲಿಲ್ಲ. ಮನೆಯವರ ಸುಖಕ್ಕಾಗಿ ಅವನು ವ್ಯವಹಾರವನ್ನು ಆರಂಭಿಸಿದ್ದರಿಂದ ಇದಕ್ಕಾಗಿ ತನ್ನ ಇಷ್ಟೊಂದು ಶಕ್ತಿ ವ್ಯಯವಾದುದಕ್ಕಾಗಿ ಅಭಯನಿಗೆ ರೋಸಿ ಹೋಗಿತ್ತು. ಕಾಲೇಜಿನಲ್ಲಿ ಕಲಿತಿದ್ದ ಮಾರ್ಷಲ್ನ ಆರ್ಥಿಕ ಸೂತ್ರವೇ ಅದಾಗಿತ್ತು. ಗೃಹ ಬದ್ಧತೆ ಇಲ್ಲದಿದ್ದರೆ ಮನುಷ್ಯನ ಆರ್ಥಿಕ ಚಟುವಟಿಕೆ ತೊರಗುತ್ತದೆ. ಗೃಹ ಸೇವೆ, ಭಗವಂತನ ಸೇವೆಗಳ ನಡುವೆ ಸಾಮರಸ್ಯದ ಸಮತೋಲನ ಇರಬಹುದು. ಭಕ್ತಿ ವಿನೋದ ಠಾಕೂರರು ಇಂತಹ 2 ಕರ್ತವ್ಯಗಳನ್ನು ಒಟ್ಟಿಗೆ ಮಾಡುವ ಬಗೆಗೆ ಹೇಳಿದ್ದರು. ಅದು ದೇಹ ಮತ್ತು ಆತ್ಮಕ್ಕೆ ಸಂಬಂಧಿಸಿದ್ದು. ಸಮಾಜದಲ್ಲಿ ಸ್ಥಾನಮಾನ, ಮಾನಸಿಕ ವಿಕಾಸ, ಶುಚಿತ್ವ, ಆರೈಕೆ ಮತ್ತು ಬದುಕುವುದಕ್ಕಾಗಿ ನಡೆಸುವ ಹೋರಾಟ ಇದೆಲ್ಲ ದೈಹಿಕ ಕರ್ತವ್ಯಗಳ ಕಕ್ಷೆಯಲ್ಲಿ ಬರುತ್ತವೆ. ಕೃಷ್ಣನಿಗೆ ಸಲ್ಲಿಸಬೇಕಾದ ಭಕ್ತಿ ಸೇವೆ ಆಧ್ಯಾತ್ಮಕ್ಕೆ ಸೇರಿದ್ದು. ಇವೆರಡು ಒಂದಕ್ಕೊಂದು ಸಮಾಂತರವಾಗಿ ಸಾಗಬೇಕು. ಭಕ್ತಿ ವಿನೋದ ಠಾಕೂರರ ಜೀವನದಲ್ಲಿ ಸಂಸಾರವು ಅವರಿಗೆ ಆಧ್ಯಾತ್ಮಿಕ ಬೆಂಬಲದ ಮೂಲ ನೆಲೆಯಾಗಿತ್ತು. ಆದ್ದರಿಂದ ತಮ್ಮ ಸಾಮಾಜಿಕ ಸ್ಥಾನವನ್ನು ಬೋಧನೆಯ ಪ್ರಸಾರಕ್ಕಾಗಿ ಬಳಸಿಕೊಂಡಿದ್ದರು. ಆದರೆ ಅಭಯನ ಅನುಭವವೇ ಬೇರೆಯಾಗಿತ್ತು. 2 ದಾರಿಗಳು ಘರ್ಷಣೆಗೆ ನಿಂತಿದ್ದವು. ಒಂದು ಇನ್ನೊಂದನ್ನು ಮುಗಿಸಲು ಹಂಚು ಹಾಕುತ್ತಿತ್ತು. ಆತ್ಮ ಸಾಕ್ಷಾತ್ಕಾರಕ್ಕೆ ಸಮಯವಿಲ್ಲವೆಂದುಕೊಂಡು ಲೌಕಿಕರು ಬದುಕಿನ ಹೋರಾಟದಲ್ಲೇ ಮಗ್ನರಾಗಿ ಬಿಡುತ್ತಾರೆ ಎಂದು ತಾನು ಯಾವ ವ್ಯಕ್ತಿಗಳ ಬಗ್ಗೆ ಬರೆದಿದ್ದೇನೋ ಈಗ ತಾನೇ ಅಂತಹ ವ್ಯಕ್ತಿಯಾಗುತ್ತಿಲ್ಲವೇ
ಎಂದು ಅವನಿಗೆ ಅನಿಸಿತ್ತು. ಮನೆಯವರ ಬೇಡಿಕೆಗಳು ಅಧಿಕಾಧಿಕವಾಗುತ್ತಾ ಹೋದರೂ ಅವರಿಗಾಗಿ ದುಡಿಯುವುದರಲ್ಲಿ ಅಭಯನ ಆಸಕ್ತಿ ಕಡಿಮೆಯಾಗಿ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದರ ಕಡೆ ಹೆಚ್ಚುತ್ತಾ ಹೋಯಿತು. ಅದೊಂದು ಉಪಾಧಿ. ಅವನು ಎಚ್ಚರದಿಂದ ಮುಂದುವರಿಯುತ್ತಿದ್ದ. ಸಂಸಾರ ನಿರ್ವಹಣೆ, ವ್ಯವಹಾರ ವಿಸ್ತರಣೆ ಮತ್ತು ಅದರಲ್ಲಿ ಯಶಸ್ಸು ಕಂಡರೆ ಪ್ರಕಟಣೆಯನ್ನು ಮುಂದುವರಿಸಬಹುದೆಂಬ ಆಸೆ. ಆದರೆ ಲಕ್ನೋ ಕಾರ್ಖಾನೆಯ ವೆಚ್ಚ ಅವನ ಮಟ್ಟಕ್ಕೆ ಮೀರಿದಾಗಿತ್ತು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ. ಆದರೆ ಲಕ್ನೋ ಕಾರ್ಖಾನೆಯ ವೆಚ್ಚ ಅವನ ಮಟ್ಟಕ್ಕೆ ಮೀರಿದುದಾಗಿತ್ತು. ಹೆಚ್ಚು ಲಾಭ ಸಂಪಾದಿಸಬೇಕೆಂಬ ಆಶಯದಿಂದಲೇ ಅವನು ಉದ್ದೇಶಪೂರ್ವಕವಾಗಿ ದೊಡ್ಡ ಕಾರ್ಖಾನೆಯನ್ನು ಸ್ಥಾಪಿಸಿದ್ದ. ಆದರೆ ತಿಂಗಳ ಖರ್ಚು ಅಧಿಕವಾಗಿತ್ತು. ಬಾಡಿಗೆಯನ್ನು ಸರಿಯಾಗಿ ಕೊಡಲಾಗಿರಲಿಲ್ಲ. ಮಾಲೀಕ ಅವನನ್ನು ಕೋರ್ಟಿನ ಕಟಕಟೆ ಹತ್ತಿಸಿದ್ದ. ಅಭಯ ಕಲ್ಕತ್ತೆಗೆ ಆಗಾಗ ಹೋಗುತ್ತಲೇ ಇದ್ದ. ಕಚ್ಚಾ ಪದಾರ್ಥಗಳನ್ನು ಕಲ್ಕತ್ತೆಯಿಂದ ಲಕ್ನೋಗೆ ದಿನವೂ ತರಿಸಿಕೊಳ್ಳುತ್ತಿದ್ದ. ಆದರೆ ಸಂಸಾರದ ಮಂದಿ ಸ್ವಲ್ಪವೂ ಸಹಕರಿಸುತ್ತಿರಲಿಲ್ಲ. ಸೇವಕ ಗೌರಾಂಗ ಕೂಡ ಅಭಯನ ನಿರೀಕ್ಷೆಗೆ ತಕ್ಕಂತೆ ಹೊರಟು ಬರಲಿಲ್ಲ. ತನ್ನದೇ ಸಂಸಾರದ ಜೊತೆಗೆ ಇರಬೇಕೆಂದು ಗೌರಾಂಗ ಬಯಸಿದ್ದ. 23ನೇ ತಾರೀಕಿನಂದು ಅಭಯ ಮತ್ತೆ ಗೌರಾಂಗನಿಗೆ ಬರೆದ. ವೈಷ್ಣವನ ಪಾದಗಳಲ್ಲಿ ನಮಸ್ಕಾರ. ಪ್ರಿಯ ಗೌರಾಂಗ ಪ್ರಭು, ನಿನ್ನ 18/11/45 ಅಂಚೆ ಕಾರ್ಡು ತಲುಪಿದೆ. ಸಂಗತಿಯೆಲ್ಲ ತಿಳಿಯಿತು. ಹಣ ಖರ್ಚು ಮಾಡಿ ಇಲ್ಲಿಗೆ ಬಂದು 1 ತಿಂಗಳಲ್ಲಿ ಹೋಗುವುದಾದರೆ ಬರುವ ಅಗತ್ಯವಿಲ್ಲ. ದಬ್ರನಿಂದ 25 ರು ತೆಗೆದುಕೊಂಡು ಸದ್ಯಕ್ಕೆ ಮನೆಗೆ ಹೋಗು. ನೀನು ತಲುಪಿದ ಮೇಲೆ ನನಗೆ ಕಾಗದ ಬರಿ. ಅನಂತರ ನಾನು ಉಳಿದ ಹಣವನ್ನು 1-2 ತಿಂಗಳಲ್ಲಿ ಮನಿ ಆರ್ಡರ್ ಮಾಡುತ್ತೇನೆ. ಅನಂತರ ಅಲ್ಲಿಂದ ನೀನು ಎಂದು ಇಲ್ಲಿಗೆ ಬರುತ್ತೀಯ ಎಂಬುದನ್ನು ತಿಳಿಸು. ನನ್ನ ಕೆಲಸವನ್ನು ದೊಡ್ಡ ಪ್ರಮಾಣದಲ್ಲಿ ಆರಂಭಿಸಿದ್ದೇನೆ. ಅದನ್ನು ನೀನೇ ಕಣ್ಣಾರ ಕಂಡಿದ್ದಿ. ಹಣವೇ ಇಲ್ಲದಿದ್ದರೆ ಯಾರು ಕೋರ್ಟಿಗೆ ಹಣ ತೆರುತ್ತಾರೆ? ಎಲ್ಲವೂ ನನ್ನ ತಲೆಯ ಮೇಲೆ ಬಿದ್ದಿದೆ. ತಮ್ಮನು ಮಕ್ಕಳು ಹೆಂಗಸರಂತೆ ಲಕ್ಷಣವಾಗಿ ತಿಂದು ಬಿದ್ದುಕೊಂಡು ನನ್ನ ತಲೆಯ ಮೇಲೆ ಮೆಣಸನ್ನು ಅರಿಯುತ್ತಿದ್ದಾರೆ. ಹಣ ಸಿಕ್ಕಿದ ಕೂಡಲೇ ನೀನು ಊರಿಗೆ ಹೋಗು. ಸಾಧ್ಯವಾದಷ್ಟು ಬೇಗ ಹಿಂದಿರುಗು. ನಿನ್ನವ ಅಭಯ ಚರಣದೇ. ಹರೇ ಕೃಷ್ಣ. ಸ್ಕ್ರೀನ್ ಬಂತಾ? ಕ್ಲಿಕ್ ಮಾಡಿ. ಇನ್ನೂ ಬಂದಿಲ್ಲ ಮಾತಾಜಿ. ಕ್ಲಿಕ್ ಮಾಡಿ. ಓಕೆ ಮಾಡ್ತೀನಿ. ಈಗ ಬಂತಾ ಅಂತ? ಇಲ್ಲ ಮಾತಾಜಿ. ಬಂದಿದೆ ಮಾತಾಜಿ. ಬಂದಿದೆನಾ? ರೇಖಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಜ್ಞಾತ ಸ್ನೇಹಿತ. ಕುಶಗ್ರ ಸ್ವಲ್ಪ ಝೂಮ್ ಮಾಡಕ್ಕಾಗತ್ತಾ ಮಾತಾಜಿ? ಚೂರು ಪ್ಲಸ್ ಒತ್ತಿ ಮಾಡಿ. ಪ್ಲಸ್ ಇದೆ ಅಲ್ಲ ಅಲ್ಲಿ. 1 ನಿಮಿಷ ಮಾತಾಜಿ. ಈಗ ಹಾ ಮಾತಾಜಿ, ಸಾಕು ಚೂರ್ ಮಾಡಿ. ಇಂಚೂರ್ ಮಾತಾಜಿ. 1 ನಿಮಿಷ. ಹಾ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಕುಶಗ್ರ ಬುದ್ಧಿಯ ನೀತಿವಾದಿಗಳು ನನಗೆಲ್ಲೋ ಭ್ರಮೆ ಎಂದು ದೂಷಿಸಲಿ, ಚಿಂತೆ ಇಲ್ಲ. ವೇದ ವ್ಯಾಸಂಗ ಪಟುಗಳು ನಾನು ದಾರಿ ತಪ್ಪಿದವನೆಂದು ಅಪವಾದ ಹೊರಿಸಲಿ. ಸ್ನೇಹಿತರು ಮತ್ತು ಬಂಧುಗಳು ನನ್ನನ್ನು ಭಗ್ನ ಮನೋರಥನೆನ್ನಲಿ. ನನ್ನ ಸೋದರರು ನಾನು ಮೂರ್ಖನೆನ್ನಲಿ. ಲಕ್ಷ್ಮೀ ಪುತ್ರ ಧನಪಿಶಾಚಿಗಳು ನನ್ನ ಕಡೆ ಬೆರಳು ತೋರಿಸಿ ಹುಚ್ಚ ಎನ್ನಲಿ. ವಿದ್ವಾಂಸರಾದ ತತ್ವಜ್ಞಾನಿಗಳು ನನಗೆ ತುಂಬಾ ದುರಹಂಕಾರ ಎಂದು ಒತ್ತಿ ಹೇಳಲಿ. ನನಗೆ ಶಕ್ತಿ ಇಲ್ಲದಿದ್ದರೂ ಗೋವಿಂದನ ಪಾದಾರವಿಂದಗಳನ್ನು ಸೇವಿಸುವ ಸಂಕಲ್ಪದಿಂದ ನನ್ನ ಮನಸ್ಸು 1 ಕಣದಷ್ಟು ಚಲಿಸುವುದಿಲ್ಲ. ಮಾಧವೇಂದ್ರಪುರಿ. ವ್ಯವಹಾರ ಮತ್ತು ಸಂಸಾರ ತಾಪತ್ರಯಗಳ ಜತೆಗೆ ಅಭಯನು ಭಾರತದ ಸ್ವಾತಂತ್ರ್ಯ ಮತ್ತು ವಿಭಜನೆಗಳ ವಿಪ್ಲವವನ್ನು ಸಹಿಸಿಕೊಳ್ಳಬೇಕಾಯಿತು. ಅವನೇನು ಕ್ರಿಯಾಶೀಲ ರಾಜಕಾರಣದಲ್ಲಿದ್ದವನಲ್ಲ. ಆದರೂ ಉಗ್ರ ಸ್ವಾತಂತ್ರ್ಯ
ಸ್ವಾತಂತ್ರ್ಯ ಪ್ರಭಾತದ ಸಂಕಷ್ಟಕ್ಕೆ ಸಿಲುಕಿದ ಕೋಟ್ಯಾಂತರ ಮಂದಿಯಲ್ಲಿ ಅವನೂ ಒಬ್ಬನಾಗಿದ್ದ. ಗಾಂಧೀಜಿ ಮತ್ತು ಹೆಚ್ಚಾಗಿ ಹಿಂದೂಗಳಿಂದಲೇ ತುಂಬಿದ ಕಾಂಗ್ರೆಸ್ ಪಕ್ಷ ಅಖಂಡ ಸ್ವಾತಂತ್ರ್ಯ ಭಾರತವೇ ಬೇಕೆಂದು ಕೇಳುತ್ತಿದ್ದರೆ, ಎಂ.ಎ. ಜಿನ್ನಾರ ನೇತೃತ್ವದ ಮುಸ್ಲಿಂ ಲೀಗ್ ಪಕ್ಷವು ವಿಭಜನೆಯನ್ನು ಬಯಸಿ ತಮ್ಮದೇ ಆದ ಮುಸ್ಲಿಂ ರಾಷ್ಟ್ರ ಪಾಕಿಸ್ತಾನ ಬೇಕೆಂದು ಕೋರಿತು. ಘರ್ಷಣೆ ತುದಿಘಟ್ಟಕ್ಕೆ ಬಂದಿತು. ಆಗಸ್ಟ್ 1946ರಂದು ಬಿಟ್ಟು ಹೋಗಲಿದ್ದ ಬ್ರಿಟಿಷ್ ಸರ್ಕಾರವು ಒಂದು ತಾತ್ಕಾಲಿಕ ರಾಷ್ಟ್ರೀಯ ಸರ್ಕಾರವನ್ನು ರಚಿಸಬೇಕೆಂದು ಕಾಂಗ್ರೆಸ್ ಅಧ್ಯಕ್ಷ ಜವಾಹರ್ಲಾಲ್ ನೆಹರು ಅವರನ್ನು ಆಹ್ವಾನಿಸಿತು. ಆದರೆ ಮುಸಲ್ಮಾನರ ಹಿತಾಸಕ್ತಿಯನ್ನು ಕಡೆಗಣಿಸಲಾಗಿದೆ ಎಂದು ಮುಸ್ಲಿಂ ಲೀಗ್ ಆ ಕ್ರಮವನ್ನು ವಿರೋಧಿಸಿತು. ಜಿನ್ನಾ ಅವರು ಆಗಸ್ಟ್ 16 ನೇರ ಕಾರ್ಯಾಚರಣೆಯ ದಿನ ಎಂದು ಘೋಷಿಸಿಯೂ ಆಗಿತ್ತು. ಇದರಿಂದ ಭಾರತದ ಬೇರೆ ಭಾಗಗಳಲ್ಲಿ ಅಂತಹ ಮಹತ್ವದ ಪರಿಣಾಮವಾಗದಿದ್ದರೂ ಕಲ್ಕತ್ತೆಯಲ್ಲಿ ಹಿಂದೂ ಮುಸ್ಲಿಂ ದಂಗೆ ಎದ್ದಿತು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ನೆಕ್ಸ್ಟ್ ಗಾಯತ್ರಿ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. 5 ದಿನ ನಡೆದ ಭೀಕರ ರಕ್ತಪಾತದಲ್ಲಿ 4,000 ಜನ ಸತ್ತು 200,000 ಜನ ಗಾಯಗೊಂಡರು. ಮುಂದಿನ ತಿಂಗಳುಗಳಲ್ಲಿ ಹಿಂದೂ ಮುಸ್ಲಿಮರ ದಂಗೆ ಇಡೀ ಭಾರತದಲ್ಲಿ ಕೆರಳಿಕೊಂಡಿತು. 1947ರ ಆರಂಭದಲ್ಲಿ ಹೊಸ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಅಧಿಕಾರ ವರ್ಗಾವಣೆಯ ವಿಷಯವಾಗಿ ಭಾರತದ ರಾಜಕೀಯ ನಾಯಕರುಗಳನ್ನು ಭೇಟಿಯಾದಾಗ ಮುಸ್ಲಿಮರು ಪಾಕಿಸ್ತಾನ ಬೇಕೆಂದು ಹೇಳಿದ್ದರಿಂದ ಮತ್ತೆ ದಂಗೆಗಳಾದವು. ಅಂತರ್ಯುದ್ಧವಾಗಬಹುದೆಂದು ಹೆದರಿ ಕಾಂಗ್ರೆಸ್ ಪಕ್ಷವು ಅಂತಿಮವಾಗಿ ವಿಭಜನೆಯ ಒಪ್ಪಿಕೊಂಡಿತು. ಜುಲೈ 18ರಂದು ಭಾರತದ ಸ್ವಾತಂತ್ರ್ಯದ ಮಸೂದೆ ಅವಿರೋಧವಾಗಿ ಅಂಗೀಕೃತವಾಯಿತು. 1 ತಿಂಗಳ ಅನಂತರ ಭಾರತ ಪಾಕಿಸ್ತಾನಗಳು ಸ್ವತಂತ್ರ ರಾಷ್ಟ್ರಗಳಾದವು. ಭಾರತ ಪ್ರಥಮ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಆಯ್ಕೆಯಾದರು. ವಿಭಜನೆ ಭಾರತವನ್ನು ಹರಿದು ಹಾಕಿತು. ಪಾಕಿಸ್ತಾನದಲ್ಲಿ 50 ಲಕ್ಷ ಹಿಂದೂಗಳು, ಸಿಖ್ಖರು, ಭಾರತದಲ್ಲಿ ಅಷ್ಟೇ ಸಂಖ್ಯೆಯ ಮುಸ್ಲಿಮರು ಉಳಿದುಕೊಂಡರು. ದೊಡ್ಡ ವಲಸೆ ಆರಂಭವಾಯಿತು. ಭಾರತ ಪಾಕಿಸ್ತಾನಗಳಿಂದ ಓಡಿ ಹೋಗುತ್ತಿದ್ದ ನಿರಾಶ್ರಿತರು ಪರಸ್ಪರ ಸಂಘರ್ಷಣೆಗೆ ಇಳಿದರು. ಇನ್ನೊಂದು ಮತ ಧರ್ಮದ ತಮ್ಮ ನಾಡಿನವರ ಮೇಲೆ ಘರ್ಷಣೆಗಿಳಿದರು. ಈ ಘರ್ಷಣೆಯಲ್ಲಿ ಲಕ್ಷಾಂತರ ಮಂದಿ ಸಾವನ್ನಪ್ಪಿದರು. ಶ್ರೀಲ ಪ್ರಭುಪಾದ ಮಹಾತ್ಮ ಗಾಂಧಿಯವರು ಎಲ್ಲಾ ಮತವರ್ಗಗಳ ಜನರನ್ನು ಒಗ್ಗೂಡಿಸುವುದಕ್ಕಾಗಿ ನಮ್ಮ ಸ್ವಾತಂತ್ರ್ಯ ಚಳವಳಿಯನ್ನು ಅವಲಂಬಿಸಿದರು. ಆದರೆ ಪರಿಣಾಮವೇನಾಯಿತೆಂದರೆ ಒಗ್ಗೂಡುವ ಬದಲಿಗೆ ಭಾರತ ವಿಭಜನೆಗೊಂಡಿತು. ವಿಭಜನೆ ಎಂತಹ ವಿಷಮಯವಾಯಿತೆಂದರೆ ಹಿಂದೆ ಆಗಾಗ ಕೆಲವು ಕಡೆಗಳಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಘರ್ಷಣೆಯಾಗುತ್ತಿದ್ದವು. ಆದರೆ ಈಗ ಹಿಂದೂಸ್ತಾನ ಪಾಕಿಸ್ತಾನಗಳ ನಡುವೆ ವ್ಯವಸ್ಥಿತವಾದ ಹೊಡೆದಾಟವೇ ಆರಂಭವಾಯಿತು. ಆದ್ದರಿಂದ ವಾಸ್ತವವಾಗಿ ನಾವು ಒಂದಾಗಲಿಲ್ಲ, ಸಿಡಿದು ಹೋದೆವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಸಂತಿ ಮಾತಾಜಿ. ವಸಂತಿ ಮಾತಾಜಿ ಓದಿ. ಹಿಂದೂಗಳು ಮಸೀದಿಗಳನ್ನು ಒಡೆಯಲಾರಂಭಿಸಿದರು. ಮುಸ್ಲಿಮರು ಹಿಂದೂ ದೇವಾಲಯಗಳಿಗೆ ನುಗ್ಗಿ ದೇವರ ವಿಗ್ರಹಗಳನ್ನು ಒಡೆದು ಹಾಕುತ್ತಿದ್ದರು. ಅವರು ನಾವು ಹಿಂದೂ ದೇವರುಗಳನ್ನು ಮುಗಿಸಿದೆವು ಎಂದುಕೊಳ್ಳುತ್ತಿದ್ದರು. ಅದೇ ರೀತಿಯಲ್ಲಿ ಹಿಂದೂಗಳು ನಾವು ಅವರ ದೇವರನ್ನು ಧ್ವಂಸ ಮಾಡಿದೆವು ಎಂದು ಭಾವಿಸುತ್ತಿದ್ದರು. ಈ 2 ಬಣಗಳಾದವರು ಅಜ್ಞಾನಿಗಳು. ದೇವರು ಹಿಂದೂ ಅಲ್ಲ, ಮುಸಲ್ಮಾನನೂ ಅಲ್ಲ, ದೇವರು ಕ್ರಿಸ್ತಾನನೂ ಅಲ್ಲ, ದೇವರು ದೇವರೇ. 1947ರಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ನಡೆದ ಹೋರಾಟವನ್ನು ನೋಡಿದ್ದೇವೆ. ಒಂದು ಗುಂಪು ಹಿಂದೂ, ಇನ್ನೊಂದು ಗುಂಪು ಮುಸ್ಲಿಂ. ಅವರು ಬಡಿದಾಡಿದರು, ಅಸಂಖ್ಯಾತ ಮಂದಿ ಸತ್ತರು. ಆಮೇಲೆ ಹಿಂದೂ ಮುಸ್ಲಿಂ ಭೇದ ಇರುವುದಿಲ್ಲ. ಪೌರಕಾರ್ಮಿಕರು ಅವರನ್ನೆಲ್ಲ ರಾಶಿ ಹಾಕಿ ಎಲ್ಲಿಗೋ ಬಿಸಾಕಿ ಬಂದರು. ಅವರು ಹೊಡೆದಾಡುತ್ತಲೇ ಇದ್ದರು. ಅವರು ಹೊಡೆದಾಡುತ್ತಲೇ ಇದ್ದರು. ಕಚೇರಿಯಲ್ಲಿ ಶವಗಳ ರಾಶಿ ಬಿದ್ದು ಸತ್ತ ದೇಹ ಹಿಂದುವಿನದ್ದು ಮುಸಲ್ಮಾನನದ್ದು ಯಾರಿಗೂ ಗೊತ್ತಾಗಿರುತ್ತಿರಲಿಲ್ಲ. ರಸ್ತೆಯಿಂದ ಅವುಗಳನ್ನು ಸಾಗಿಸುತ್ತಿದ್ದರು ಅಷ್ಟೇ.
ಭಾರತದ ರಾಜಕೀಯ ಹೋರಾಟದ ವರ್ಷಗಳಲ್ಲೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಹರಡಬೇಕೆಂಬ ಅಭಯನ ಆಸೆ ಕುಂಠಿತವಾಗಿರಲಿಲ್ಲ. ಒಗ್ಗಟ್ಟಿನ ಮತ್ತು ಸ್ವಾತಂತ್ರ್ಯದ ಭರವಸೆಗಳು ಹೆಚ್ಚಿನ ಬೆಲೆ ತೆರುವಂತೆ ಮಾಡಿದ್ದುದೇ ಅಲ್ಲದೆ ಪೌರ ಅವ್ಯವಸ್ಥೆಯನ್ನು ತಂದಿತೆಂಬುದನ್ನು ಬಿಟ್ಬಿಟ್ಟು ಮಾತಾಜಿ ಒಂದು ಪ್ಯಾರ ಬಿಟ್ಟಿದ್ದೀರಿ ನೀವು. ಭಾರತದ ಸ್ವಾತಂತ್ರ್ಯ ನಿಜವಾದ ಪರಿಹಾರಗಳು ಮೇಲೆ ಇಲ್ಲಿ ಮೇಲೆ ನೋಡಿ ಬಾಣ ಗೊತ್ತು. ವಸಂತಿ ಮಾತಾಜಿ. ಹರೇ ಕೃಷ್ಣ. ಭಾರತದ ರಾಜಕೀಯ ಹೋರಾಟದ ವರ್ಷಗಳೆಲ್ಲ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹೇಳಿದ್ದು ಭಾರತದ ಸ್ವಾತಂತ್ರ್ಯ ನಿಜವಾದ ಪರಿಹಾರಗಳನ್ನು ತರುತ್ತದೆ ಎಂದು ಅಭಯ ನಿರೀಕ್ಷಿಸಿರಲಿಲ್ಲ. ಭಾರತದ ಸ್ವಾತಂತ್ರ್ಯ ನಿಜವಾದ ಪರಿಹಾರಗಳನ್ನು ತರುತ್ತದೆಂದು ಅಭಯ ನಿರೀಕ್ಷಿಸಲಿರಲಿಲ್ಲ. ನಾಯಕರಲ್ಲಿ ದೈವ ಪ್ರಜ್ಞೆ ಉದ್ಭವವಾಗದಿದ್ದರೆ ಬದಲಾವಣೆ ಏನಾದೀತು ಈಗ ವಿದೇಶಿ ಆಳ್ವಿಕೆಯಿಂದ ನರಳುವ ಬದಲಿಗೆ ನಮ್ಮ ದೇಶದವರ ಆಳ್ವಿಕೆಯಲ್ಲೇ ನರಳುವ ಸ್ವಾತಂತ್ರ್ಯ ಜನರಿಗೆ ಲಭ್ಯವಾಗಿತ್ತು. ನಿಜವಾಗಿ ಹೊಡೆದಾಟ ಮತ್ತು ಯಾತನೆಗಳು ಹೆಚ್ಚಾಗಿದ್ದವು. ಭಾರತದ ರಾಜಕೀಯ ಹೋರಾಟದ ವರ್ಷಗಳೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಹರಡಬೇಕೆಂಬ ಅಭಯನ ಆಸೆ ಕುಂಠಿತವಾಗಿರಲಿಲ್ಲ. ಒಗ್ಗಟ್ಟಿನ ಮತ್ತು ಸ್ವಾತಂತ್ರ್ಯದ ಭರವಸೆಗಳು ಹೆಚ್ಚಿನ ಬೆಲೆ ತೆರುವಂತೆ ಮಾಡಿದ್ದುದು ಅಲ್ಲದೆ ಪೌರ ಅವ್ಯವಸ್ಥೆಯನ್ನು ತಂದಿತೆಂಬುದು ಅಭಯನ ಗಮನಕ್ಕೆ ಬಂದಿತು. ಬ್ರಿಟಿಷರ ಮತ್ತು ಭಾರತೀಯ ಮುತ್ಸದ್ದಿಗಳ ಕೈವಾಡದಿಂದಾಗಿ ನೆರೆಹೊರೆಯಲ್ಲಿ ಶಾಂತ ಜೀವನ ನಡೆಸುತ್ತಿದ್ದ ಜನರು ವಿದ್ವೇಷ ದಂಗೆಗಳಿಂದಲೇ ಹೇಗೆ ಸ್ಫೋಟಿಸಿದರೆಂಬುದನ್ನು ಅಭಯ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ವಿವರಿಸಿದಂತೆಯೇ ಅದು ಇತ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಹರೇ ಕೃಷ್ಣ ಕಂಟಿನ್ಯೂ ಮಾತಾಜಿ. ಮಾಡ್ಲಾ? ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಮಾಡ್ಲಾ? 10 ನಿಮಿಷ ನೀವೇ ಮಾಡ್ತೀರಾ ಮಾತಾಜಿ? ಮಾಡಿ ಮಾತಾಜಿ ನೀವು. ಹಾ ಮಾತಾಜಿ. ಓದ್ಲಾ ಮಾತಾಜಿ? ಒಂದ್ ನಿಮಿಷ ಮಾತಾಜಿ ವಿವರಿಸ್ತಾರೆ. ಆಗ್ಲಿ ಮಾತಾಜಿ. ಮಾತಾಜಿ ಇಲ್ಲ ಮಾತಾಜಿ ನಾನೇನು ವಿವರಿಸಲ್ಲ, ಬಟ್ ನೀವು ಓದಿಸ್ತಿದ್ದೀರಲ್ಲ, ನಾನ್ ಕಂಟಿನ್ಯೂ ಮಾಡ್ಲಾ ಅಥವಾ ನೀವೇ ಕಂಟಿನ್ಯೂ ಮಾಡ್ತೀರಾ ಅಂತ ಕೇಳಿ. ನಾನು ಸ್ಕ್ರೀನ್ ಕಂಟಿನ್ಯೂ ಮಾಡ್ತೇನೆ ಮಾತಾಜಿ, ವಿವರಿಸಿ ಮತ್ತೆ ಲಾಸ್ಟಿಗೆ. ಹಾ ಓಕೆ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಉಮಾದೇವಿ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಓದಿ. ಹರೇ ಕೃಷ್ಣ ಮಾತಾಜಿ. ಲೌಕಿಕ ಸುಖಭೋಗಗಳ ಬಲೆಗೆ ಭದ್ರವಾಗಿ ಸಿಕ್ಕಿಕೊಂಡವರು ಮತ್ತು ಬಾಹ್ಯ ಜಗತ್ತಿಗೆ ವಸ್ತುಗಳಿಗೆ ಅಂಟಿಕೊಂಡು ಕುರುಡು ಗುರುವನ್ನು ತಮ್ಮ ನಾಯಕನೆಂದು ಒಪ್ಪಿಕೊಂಡವರು ಜೀವನದ ಗುರಿ ಎಂದರೆ ಭಗವಂತನೆಡೆಗೆ ಮರಳುವುದು, ಭಗವಾನ್ ವಿಷ್ಣುವಿನ ಸೇವೆಯಲ್ಲಿ ನಿರತನಾಗುವುದು ಎಂಬುದು ಮರೆತೇ ಬಿಡುತ್ತಾರೆ. ಕುರುಡು ಮನುಷ್ಯನು ಸಲಹೆ ಪಡೆಯುವ ಕುರುಡರು ಸರಿದಾರಿ ತಪ್ಪಿ ಹಳ್ಳಕ್ಕೆ ಬೀಳುವಂತೆ ಲೋಕ ಆಸಕ್ತಿಗಳಿಗೆ ಸ್ವಲ್ಪ ಮೇಲ್ ಮಾಡಿ ಮಾತಾಜಿ. ಆಸಕ್ತಿಗಳಿಗೆ ಅಂಟಿಕೊಂಡು ಜನರು ಲೌಕಿಕ ಆಸಕ್ತಿಗಳಿಗೆ ಅಂಟಿಕೊಂಡು ವ್ಯಕ್ತಿಗಳು ನಾಯಕತ್ವದಲ್ಲಿ ಕಾಮ್ಯಕರ್ಮದ ಬಲವಾದ ಹಗ್ಗಗಳಿಂದ ಬಂಧಿತರಾಗಿ ಬದುಕನ್ನು ಮತ್ತೆ ನಡೆಸುತ್ತಾ ತಾಪತ್ರಯಗಳಿಂದ ನರಳುತ್ತಾರೆ. ಅಲೋಕ ಜ್ಞಾನದ ಪ್ರಭೆಯಿಂದ ನನ್ನ ಕಣ್ಣು ತೆರೆಸಿದವನು ಎಂದು ಗುರುಸ್ತೋತ್ರ ಮಾಡುವ ವೈಷ್ಣವನು ಅದೇ ಪ್ರಭೆಯಿಂದ ಸಮಾಜಕ್ಕೆ ಸಹಾಯ ಮಾಡುವುದು ತನ್ನ ಕರ್ತವ್ಯ ಎಂದು ತಿಳಿಯುತ್ತಾನೆ. ಶಾಶ್ವತವಾದ ವೈಷ್ಣವ ಪರಂಪರೆಯ ಪ್ರತಿನಿಧಿಯಾಗಿ ಅಭಯನು ಅಲೋಕ ಜ್ಞಾನ ಪ್ರಭೆಗೆ ಇಂದಿನ ವಿಷಮ ಪರಿಸ್ಥಿತಿಯೇ ಮೇಲೂ ಅರಿಯಬೇಕೆಂದು ಬಯಸಿದನು. 1944ರಿಂದ ಮುಂದಕ್ಕೆ ಮುದ್ರಿಸಲು ಸಾಧ್ಯವಾಗಲಿಲ್ಲದಿದ್ದರೂ ಬ್ಯಾಕ್ ಟು ಗಾಡ್ ಹೆಡ್ ಪ್ರತಿಕೆ ಉದ್ದೇಶ ಅದೇ ಆಗಿತ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ. ನೆಕ್ಸ್ಟ್ ಯಾರು ಮಾತಾಜಿ? ಶಕುಂತಲ ಮಾತಾಜಿ ನೆಕ್ಸ್ಟ್ ಯಾರು ನೋಡಿ.
ನೆಕ್ಸ್ಟ್ ಯಾರು ಮಾತಾಜಿ ಮೋದಿ ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಮೋದಿ ಹರೇ ಪ್ರಕಟಿಸಲು ಹಣವಿಲ್ಲದಿದ್ದರೂ ಅಭಯ ಬರವಣಿಗೆಯನ್ನು ಮಾತ್ರ ಮುಂದುವರಿಸಿದ್ದ. ಭಗವದ್ಗೀತೆಯ ಅನುವಾದ ಮತ್ತು ಭಾಷೆಗಳನ್ನುಳ್ಳ ಗೀತೋಪನಿಷದ್ ಅಥವಾ ಮಹತ್ವದ ಯೋಜನೆಯಾಗಿತ್ತು. ಇತರರು ಭಗವದ್ಗೀತೆಯ ಹಿರಿಮೆಯನ್ನು ಕುರಿತು ಹೇಳಿದ್ದರು. ಭಾರತೀಯರು ತಮ್ಮ ಗೀತೆಯನ್ನು ಎಂದೂ ಮರೆತಿರಲಿಲ್ಲ. ನಿಜ. ಮಾತಾಜಿ ಮೇಲೆ ಮಾಡಿ. ಆದರೆ ಹೆಚ್ಚಿನವರು ಕೃಷ್ಣನು ಬೋಧಿಸಿದ್ದಂತೆ ಅದನ್ನು ಬೋಧಿಸಲಿಲ್ಲ. ತಮ್ಮ ಗೀತೆಯ ವಕ್ತಾರನಾದ ಕೃಷ್ಣ ದೇವೋತ್ತಮ ಪರಮಪುರುಷನಿಂದ ಅವರು ಗುರುತಿಸುವುದಿಲ್ಲ. ಆದರೆ ತಮ್ಮ ಸಿದ್ಧಾಂತಗಳ ಪ್ರತಿಪಾದನೆಗೆ ಕೃಷ್ಣನ ಮಾತುಗಳು ಸೂತ್ರಗಳೆಂಬಂತೆ ಬಳಸಿಕೊಳ್ಳುತ್ತಾರೆ ಅಷ್ಟೇ. ರಾಜಕೀಯ ನಾಯಕರಾಗಲಿ, ಧರ್ಮಗುರುಗಳಾಗಲಿ, ವಿದ್ವಾಂಸರಾಗಲಿ ಅವರೆಲ್ಲ ತಮ್ಮದೇ ಆದ ಸಂಕೇತಮಯವಾದ ಧ್ವನಿ ತರ್ಕ ವ್ಯಾಖ್ಯಾನಗಳನ್ನು ಮಾಡುತ್ತಾರೆ. ಭಗವದ್ಗೀತೆ ಹೇಗಿದೆಯೋ ಹಾಗೆ ಅದನ್ನು ಸಾದರಪಡಿಸಬೇಕೆಂದು ಅಭಯ ಬಯಸಿದ್ದ. ಅದು ಚಿತ್ರಮಯವಾದ ಸುಂದರ ರಕ್ಷಾಕವಚದ ಸಹಿತ 1200 ಪುಟಗಳ ಗ್ರಂಥವಾಗಲಿದೆ. ಅಭಯನ ಪಾಲಿಗೆ ಕಾಲದಿಂದ ಮಾತ್ರ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಾಂಶವೇ ಆಗಿತ್ತು. ಆ ಗ್ರಂಥ ಸಮುದಾಯ ಕಳೆದ 2 ವರ್ಷಗಳಲ್ಲಿ 100 ಕೈ ಬರಹದ ಮಾತಾಜಿ, ನಂದು ಹ್ಯಾಂಡ್ ರೈಸ್ ಅಡ್ಡ ಬರ್ತಾ ಇದೆ, ತೆಗೆದ್ಬಿಡ್ತೀನಿ. ಓಕೆ, ಈಗ ಸರಿ ಆಯ್ತಾ? ಸರಿ, ತೆಗಿದೆ. 1200 ಪುಟಗಳ ಗ್ರಂಥವಾಗಲಿದೆ. ಅಭಯನ ಪಾಲಿಗೆ ಕಾಲದಿಂದ ಮಾತ್ರ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಾಂಶವೇ ಆಗಿತ್ತು. ಆ ಗ್ರಂಥ ಸಮುದಾಯ ಕಳೆದ 2 ವರ್ಷಗಳಲ್ಲಿ 100 ಕೈ ಬರಹದ ಪುಟಗಳನ್ನು ತುಂಬಿಸಿದ್ದ. ಟಿಪ್ಪಣಿ ಪುಸ್ತಕಗಳಲ್ಲಿ ಬಿಡಿ ಹಾಳೆಗಳಲ್ಲಿ ಬರೆದುಕೊಂಡು ಅನಂತರ ಹಸ್ತಪ್ರತಿಯನ್ನು ಟೈಪ್ ಮಾಡಿದ್ದ. ಆ ಗ್ರಂಥ ರಚನೆಗೆ ಪೂರ್ಣಾವಧಿಯನ್ನು ಮುಡುಪಾಗಿಡಲು ಅವನಿಗೆ ಆಗಿರಲಿಲ್ಲವಾದರೂ ಅದು ಕ್ರಮಕ್ರಮೇಣ ರೂಪ ತಳೆಯಲಾರಂಭಿಸಿತು. ಅಭಯ ಪತ್ರಮುಖೇನ ಚೈತನ್ಯ ಮಹಾಪ್ರಭುವಿನ ಸಂದೇಶವನ್ನು ಬೋಧಿಸುವುದಕ್ಕೂ ಆರಂಭ ಮಾಡಿದ. ಸರ್ಕಾರದ ಅನೇಕ ನಾಯಕರಿಗೆ, ಗೌರವಸ್ಥ ಪರಿಚಿತರಿಗೆ, ತಾನು ಓದಿದ ಲೇಖನದ ಕರ್ತುಗಳಿಗೆ ಅಥವಾ ವೃತ್ತಪತ್ರಿಕೆಗಳಲ್ಲಿ ತಮ್ಮ ಚಟುವಟಿಕೆಗಳಿಂದ ಅಭಯನ ಗಮನವನ್ನು ಸೆಳೆದವರಿಗೆ ಪತ್ರ ಬರೆಯುತ್ತಿದ್ದ. ತಾನು ಒಬ್ಬ ನಮ್ರ ಭಗವತ್ ಸೇವಕನೆಂದು ಹೇಳಿಕೊಂಡು ಇಂದಿನ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಯಶಸ್ವಿ ಪರಿಹಾರ ಸೂತ್ರವಾಗಿ ಕೃಷ್ಣ ಪ್ರಜ್ಞೆಯ ಸಂಸ್ಕೃತಿಯನ್ನು, ಇದು ಭಾರತದ ಮೌಲಿಕ ಪ್ರಜ್ಞೆಯೂ ಆಗಿದೆ, ಹೇಗೆ ಅನ್ವಯಿಸಬಹುದೆಂಬ ಬಗೆಗೆ ಅವರಿಗೆಲ್ಲ ಬರೆದ. ಕೆಲವು ವೇಳೆ ಅವನ ಪತ್ರಗಳಿಗೆ ಉತ್ತರ ಬರುತ್ತಿತ್ತು. ಆಗ ಆಸಕ್ತಿ ಇದೆ ಎನಿಸಿದವರಿಗೆಲ್ಲ ಆಸಕ್ತಿಯ ಕಿಡಿಗಳನ್ನು ಒತ್ತಿಸಿ ಅವರಿಗೆ ಉತ್ತರ ಬರೆಯುತ್ತಿದ್ದ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ. ಶ್ರೀಪ್ರಭುಪಾದ್ ಕಿ ಜೈ. ಮಹೇಂದ್ರ ಪ್ರತಾಪರಾಜ ಎಂಬ ಪ್ರಸಿದ್ಧ ಸಮಾಜ ಸುಧಾರಕರು ವಿಶ್ವ ಪರಿಷತ್ತು ಎಂದು ಕರೆಯುವ ಸಂಸ್ಥೆಯೊಂದನ್ನು ಸ್ಥಾಪಿಸುವವರಿದ್ದರು. ಪ್ರತಾಪರು ವೃಂದಾವನದಿಂದ ಒಂದು ಸುದ್ದಿ ಸಂಚಿಕೆ ಹೊರಡಿಸಿ ಅದರಲ್ಲಿ ಮಾನವ ಸಮುದಾಯದ ಒಕ್ಕೂಟಕ್ಕೆ ಶ್ರಮಿಸಬೇಕೆಂದು ಎಲ್ಲಾ ರಾಷ್ಟ್ರಗಳಿಗೆ ಮತ್ತು ಎಲ್ಲಾ ಜನರಿಗೂ ಸಂದೇಶ ಕಳಿಸಿದ್ದರು. ಭಗವದ್ಗೀತೆಯಲ್ಲಿನ ಭಗವಾನ್ ಕೃಷ್ಣನ ಉಪದೇಶವು ಎಲ್ಲ ಮತ ಧರ್ಮಗಳನ್ನೂ ಒಗ್ಗೂಡಿಸಬಲ್ಲ ಧರ್ಮ ವಿಜ್ಞಾನವನ್ನು ಕೊಡಬಲ್ಲದು ಎಂಬ ಸಲಹೆಯೊಂದಿಗೆ ಅಭಯನು ಪ್ರತಾಪರಾಜನಿಗೆ ಪತ್ರ ಬರೆದ. 1947 ಮೇ ತಿಂಗಳಲ್ಲಿ ಪ್ರತಾಪರ ಉತ್ತರ ಬಂದಿತ್ತು. ಭಗವದ್ಗೀತೆಯನ್ನು ಆಮೂಲಗ್ರಹವಾಗಿ ಅಧ್ಯಯನ ಮಾಡುವುದಕ್ಕೆ ಶ್ಲಾಘನೆಗಳು. ನಾನೇ ಸ್ವತಃ ಆ ಮಹಾ ಗ್ರಂಥದ ಪೂಜಕ. ಆ ಗ್ರಂಥದ ಹೇಳಿಕೆಗೆ ಅನುಸಾರವಾಗಿ ನಡೆದುಕೊಳ್ಳುವ ಭರವಸೆ ನೀಡುತ್ತೇನೆ. ಪ್ರತಾಪರಾಜ ತಾವು ಬರೆದಿದ್ದ ರಿಲಿಜನ್ ಆಫ್ ಲವ್ ಗ್ರಂಥವನ್ನು ಪ್ರಸ್ತಾವಿಸಿ ವಿಶ್ವ ಪರಿಷತ್ತಿನ ಮತಧರ್ಮ ಪರಿಕಲ್ಪನೆ ತಿಳಿಯಬೇಕಾದರೆ ಆ ಗ್ರಂಥವನ್ನು ಓದುವಂತೆ ಸಲಹೆ ಮಾಡಿದ್ದರು. ಈ ಮಧ್ಯೆ ಕೃಷ್ಣ ಅಥವಾ ಗೋವಿಂದನನ್ನು ಧರ್ಮಗಳ ಒಕ್ಕೂಟಕ್ಕೆ ಅಧಿಷ್ಠಾನವಾಗಿಟ್ಟುಕೊಳ್ಳಲು ನನಗೆ ಸಮ್ಮತಿ ಇಲ್ಲ. ಇದು ಮತಾಂತರವಾಗುತ್ತದೆ, ಧರ್ಮಗಳ ಒಕ್ಕೂಟಕ್ಕೆ ಸಹಾಯಕವಾಗುವುದಿಲ್ಲ. ನಿಮ್ಮ ಬ್ಯಾಕ್ ಟು ಗಾಡ್ ಹೆಡ್ ಆ ದಿಕ್ಕಿನಲ್ಲಿ ಸಾಗುವ ಪ್ರಯತ್ನವನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಅಭಯನು ಆ ಪುಸ್ತಕವನ್ನು ತೆರೆಸಿ ಓದಿ 1947 ಜುಲೈನಲ್ಲಿ ಕಾನ್ಪುರಕ್ಕೆ ಹೋಗಿದ್ದಾಗ ಒಂದು ಉತ್ತರ ಬರೆದ. ಅವನು ಕಾನ್ಪುರಕ್ಕೆ ಹೋಗಿದ್ದು ಧರ್ಮಗುರುವಾಗಿ
ಅಲ್ಲ, ಔಷಧ ಸಾಮಗ್ರಿಗಳ ಮಾರಾಟಗಾರನಾಗಿ. ಆದರೆ ಅವನಿಗೆ ಒಂದು ಟೈಪ್ ರೈಟರ್ ಸಿಕ್ಕಿತು. ಅವನ ಬೋಧನೆ ಬಂತು. ಕಂಟಿನ್ಯೂ ಮಾಡಲ ಮಾತಾಜಿ? ಒಂದು ಪ್ಯಾರ ಮಾಡಿ. ಕಳೆದ ಬಾರಿ ಕಳಿಸಿದ ಅಂಚೆ ಕಾರ್ಡಿನ ಮುಂದುವರಿಕೆಯಾಗಿ ನಾನು ಹೇಳುವುದೇನೆಂದರೆ, ನಿಮ್ಮ ರಿಲಿಜನ್ ಆಫ್ ಲವ್ ಗ್ರಂಥವನ್ನು ಓದಿದೆ. ನಿಮ್ಮ ವಾದವೆಲ್ಲ ಪ್ರಕೃತಿ ವಾದದ ಮೇಲೆ ನಿಂತಿದ್ದು ಮಾನವತಾ ಸೇವೆಯ ಗುರಿಯನ್ನು ಹೊಂದಿದೆ. ಪ್ರೇಮ ಧರ್ಮ ನಿಜವಾಗಿ ಒಂದು ಒಳ್ಳೆಯ ಧರ್ಮ ಭಾವನೆಯಾಗಿದೆ. ಆದರೆ ಮಾನವತಾ ಸೇವೆಯನ್ನೇ ಗುರಿಯಾಗಿಟ್ಟುಕೊಂಡು ಹೊರಟರೆ ಈ ಕ್ರಮ ಅಪರಿಪೂರ್ಣವೂ ಅಂಶಿಕವೂ ಅವೈಜ್ಞಾನಿಕವೂ ಆಗುತ್ತದೆ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಿಜವಾದ ಪ್ರೇಮ ಧರ್ಮವನ್ನು ಭಗವದ್ಗೀತೆ ಸುಂದರವಾಗಿ ಒಳಗೊಂಡಿದೆ. ಅಲ್ಲದೆ ನೀವು ನಿಮ್ಮ ಹೇಳಿಕೆಗಳಿಗೆ ಯಾವ ಅಧಿಕಾರಯುತ ಸಾಕ್ಷ್ಯವೂ ಒದಗಿಸಿಲ್ಲ. ಆದ್ದರಿಂದ ಅವುಗಳೆಲ್ಲ ಹೆಚ್ಚು ಕಡಿಮೆ ಉತ್ತಟನಾದ ಹೇಳಿಕೆಗಳಾಗಿವೆ. ಬೇರೆ ಬೇರೆ ಜನರು ಬೇರೆ ಬೇರೆ ಆಶಾಸ್ತ್ರೀಯ ಅಭಿಪ್ರಾಯಗಳನ್ನು ಧರ್ಮದ ಮುಖ್ಯ ತತ್ವಗಳ ಬಗೆಗೆ ನೀಡಲು ಹೊರಟರೆ ಯಾರನ್ನು ಒಪ್ಪಿ ಸ್ವೀಕರಿಸಬೇಕು, ಯಾರನ್ನು ತಿರಸ್ಕರಿಸಬೇಕು. ಆದ್ದರಿಂದ ನಮ್ಮ ಪ್ರತಿಪಾದನೆ ದೃಢಾಧಿಕಾರವಾಗಿರಬೇಕು, ವೈಜ್ಞಾನಿಕವಾಗಿರಬೇಕು ಮತ್ತು ಸಾರ್ವತ್ರಿಕವಾಗಿರಬೇಕು. ಅನಂತರ ಅಭಯ ಭಗವದ್ಗೀತೆಯ ಸಾರವನ್ನು ಸಂಕ್ಷಿಪ್ತವಾಗಿ 10 ಅಂಶಗಳಲ್ಲಿ ಹೇಳಿ ಕೊನೆಗೆ ಹೀಗೆ ಬರೆದ. ಆದುದರಿಂದ ಭಗವದ್ಗೀತೆಯ ವೇದಾಂತವನ್ನು ಧರ್ಮವನ್ನು ಎಲ್ಲ ಕಾಲಗಳಿಗೂ ಎಲ್ಲ ದೇಶಗಳಿಗೂ ಎಲ್ಲ ಜನಕ್ಕೂ ಉಪದೇಶಿಸಿದರೆ ಅದೇ ಮಾನವ ಸಮುದಾಯಕ್ಕೆ ಮಾಡಬಹುದಾದ ಉಚ್ಚತಮ ಸೇವೆಯಾಗುತ್ತದೆ. ಆದರೆ ಅಭಯ ಪತ್ರಗಳಿಗೆ ಸಾಮಾನ್ಯವಾಗಿ ವಿಸ್ತೃತ ತಾತ್ವಿಕ ಸಂವಾದ ದೊರೆಯುತ್ತಿರಲಿಲ್ಲ. 1947ರಲ್ಲಿ ಹೊಸ ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ದಂಗೆಗಳ ಪರಿಹಾರ ಸೂತ್ರವನ್ನು ಸೂಚಿಸಿ ಬರೆದಾಗ ಅವರು ಅದನ್ನು ನಿರೀಕ್ಷಿಸಿದರು. ಪಶ್ಚಿಮ ಬಂಗಾಳದ ರಾಜ್ಯಪಾಲರೊಂದಿಗೆ ಮಾತನಾಡಬೇಕೆಂದು ಬಯಸಿದಾಗ ರಾಜ್ಯಪಾಲರ ಕಾರ್ಯದರ್ಶಿಯು ತುಂಬಾ ಕೆಲಸಗಳ ಒತ್ತಡದಿಂದಾಗಿ ರಾಜ್ಯಪಾಲರು ಸದ್ಯಕ್ಕೆ ನಿಮ್ಮನ್ನು ಭೇಟಿ ಮಾಡಲು ಸಾಧ್ಯವಿಲ್ಲುವುದಕ್ಕಾಗಿ ವಿಷಾದಿಸುತ್ತಾರೆ ಎಂದು ಬರೆದಿದ್ದ. ಶಿಕ್ಷಣ ಸಚಿವ ಇಲಾಖೆಯ ಉಪ ಕಾರ್ಯದರ್ಶಿಗಳಿಗೆ ಬರೆದಾಗ ಉಪ ಕಾರ್ಯದರ್ಶಿಯ ಅಧೀನ ಅಧಿಕಾರಿಯೊಬ್ಬನು ನಿಮ್ಮ ಪ್ರಾರ್ಥನೆಯನ್ನು ಮನ್ನಿಸಲು ಸಾಧ್ಯವಿಲ್ಲದಕ್ಕಾಗಿ ಭಾರತದ ಸರ್ಕಾರವು ವಿಷಾದಿಸುತ್ತದೆ ಎಂದು ಬರೆದಿದ್ದ. ಕೆಲವು ವೇಳೆ ಸರ್ಕಾರಿ ಆಸಕ್ತಿಗಳು ಕಟಾಚಾರಕ್ಕೆ ಬೆನ್ನು ತಟ್ಟುವ ರೀತಿಯಲ್ಲಿರುತ್ತಿದ್ದವು. ನಿಮ್ಮ ಶಾಂತಿ ಸ್ಥಾಪನೆಯ ಯೋಜನೆಗೆ ನಮ್ಮ ಪ್ರಧಾನಿಯವರು ಸ್ಪಂದಿಸುವರೆಂದು ನಂಬಿಕೆ ನನಗಿದೆ. ಇನ್ನೊಂದು ಪತ್ರ ಮತೀಯತೆಯನ್ನು ತಡೆದುಹಾಕಲು ನೀವು ಶ್ರಮಿಸುತ್ತಿರುವುದನ್ನು ನೋಡಿ ಅವರಿಗೆ ಶಿಕ್ಷಣ ಸಚಿವ ಸಂತೋಷವಾಗಿದೆ. ನೀವು ಇವರ ಜತೆ ವ್ಯವಹರಿಸಬೇಕೆಂದು ಅವರು ಸಲಹೆ ಮಾಡಿದ್ದಾರೆ. ಓದ್ಬೇಕಾ ಮಾತಾಜಿ? ಇನ್ನು ಯಾರಿದ್ದಾರೆ ಓದ್ಲಿಕ್ಕೆ ಬಾಕಿ? ಓದ್ಲಾ ಮಾತಾಜಿ? ಓದಿ. ಸಂದರ್ಶಿಸುವ ಅಗತ್ಯವಿಲ್ಲವೆಂದು ಒಬ್ಬ ಸ್ಥಳೀಯ ಅಧಿಕಾರಿ ಬರೆದಿದ್ದ. ನೀವು ಏನೆಲ್ಲ ಬರೆದಿರುವುದಕ್ಕೆ ಮತ್ತು ನಿಮ್ಮ ಸದಾಶಯಗಳಿಗೆ ಕೃತಜ್ಞತೆಗಳು. ಇದನ್ನು ಕುರಿತು ವಾದಿಸುವುದರಲ್ಲಿ ಹೊರಲಿಲ್ಲ, ಏಕೆಂದರೆ ನೀವು ಸ್ಥಾಪಿಸ ಬಯಸಿರುವ ಸಂಸ್ಥೆಗೆ ಸೇರುವುದರಿಂದ ಪ್ರಯೋಜನವಾಗುತ್ತದೆಂದು ನನಗೆ ಅನ್ನಿಸುವುದಿಲ್ಲ. ಆದ್ದರಿಂದ ನನ್ನನ್ನು ಕಾಣುವ ತೊಂದರೆ ತೆಗೆದುಕೊಳ್ಳಬೇಕಾದ ಅಗತ್ಯವಿಲ್ಲ. ಆದರೂ ತಮ್ಮ ಕಾರ್ಯದಲ್ಲಿ ಎಲ್ಲ ಬಗೆಯ ಯಶಸ್ಸು ಕೋರುತ್ತೇನೆ. ಅಕ್ಟೋಬರ್ನಲ್ಲಿ 1947ರ ಕಲ್ಕತ್ತಾ ದಂಗೆಗಳ ಅನಂತರ ಪುನರ್ವಸತಿ ಸಮಿತಿಯ ಅಧ್ಯಕ್ಷರಿಗೆ ಪತ್ರ ಬರೆದ. ಅವರು ಉತ್ತರ ಕೊಟ್ಟರು. ಹರಿಕೀರ್ತನೆ ಪ್ರಸಾದಗಳಿಗೆ ಸಂಬಂಧಿಸಿದಂತೆ ನೀವು ನಿಮ್ಮದೇ ಆದ ಯಾವ ಕಾರ್ಯಕ್ರಮವನ್ನಾದರೂ ಮಾಡಿಕೊಳ್ಳಿ, ಆದರೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಎನ್ನಬೇಕಾಗಿದೆ. ನನ್ನ ಸಮಿತಿಯವರದು ಇದೇ ಅಭಿಪ್ರಾಯವಾದ್ದರಿಂದ ನೀವು ನನ್ನನ್ನು ಕಾಣಬೇಕಾದ ಅವಶ್ಯಕತೆ ಇಲ್ಲ. ವೈಷ್ಣವ ಉಪದೇಶಕನಾಗಿ ಅಭಯ ತನ್ನ ಕೆಲಸ ಮಾಡುತ್ತಿದ್ದ.
ಸರ್ಕಾರದ ಅನೇಕ ವಿಭಾಗಗಳು ಅದನ್ನು ಗುರುತಿಸಿ ಬರೆಯುತ್ತಿದ್ದರು. ಆದರೆ ಭಗವದ್ಗೀತೆಯ ತತ್ವಾನುಷ್ಠಾನವನ್ನಾಗಲಿ ಹರಿಕೀರ್ತನೆ ಮಾಡಿರೆಂಬ ಸಲಹೆಯನ್ನಾಗಲಿ ಅವರು ಮೆಚ್ಚಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಒಬ್ಬೊಬ್ಬ ಅಧಿಕಾರಿ ಆಸ್ತಿ ವಹಿಸುತ್ತಿದ್ದರಷ್ಟೇ. ಶ್ರೀ NP ಆಸ್ಥಾನ ಎಂಬ ಉಚ್ಚ ನ್ಯಾಯಾಲಯದ ವಕೀಲರು ಹೀಗೆ ಉತ್ತರಿಸಿದರು. ಆಧ್ಯಾತ್ಮಿಕ ಚಳುವಳಿಯ ಬಗೆಗೆ ನಿಮ್ಮ ವಿಸ್ತಾರವಾದ ಯೋಜನೆಯು ಬಗೆಗೆ ಬರೆದಿರುವ ಪತ್ರಕ್ಕಾಗಿ ಕೃತಜ್ಞತೆಗಳು. ನೀವು ನನ್ನ ಪ್ರಶ್ನೆಯನ್ನು ಎತ್ತಿಕೊಂಡು ದಯೆಯಿಂದ ಪರಿಗಣಿಸಿರುವುದಕ್ಕಾಗಿ ಮತ್ತು ಪತ್ರ ಬರೆಯಲು ನಿಮ್ಮನ್ನು ಪ್ರಚೋದಿಸಿರುವ ಸದ್ಭಾವನೆಗಳಿಗಾಗಿ ತುಂಬಾ ಋಣಿಯಾಗಿದ್ದೇನೆ. ನಾನು ಭಗವದ್ಗೀತೆಯ ಶಿಷ್ಯನಾಗಿ ಅದರ ಕೆಲವು ಬೋಧೆಗಳನ್ನು ಅಳವಡಿಸಿಕೊಂಡಿದ್ದೇನೆ. ಆದರೂ ನಾನು ತಿಳಿಯಬೇಕಾದ್ದು ತುಂಬಾ ಇದೆ. ನಿಮ್ಮಂತಹ ಸಿದ್ಧಿಯುಳ್ಳವರ ಮಾರ್ಗದರ್ಶನ ಪಡೆಯಲು ನನಗೆ ತುಂಬಾ ಸಂತೋಷ. ಆದ್ದರಿಂದ ದಯವಿಟ್ಟು ನಿಮ್ಮ ಯೋಜನೆಯನ್ನು ನನಗೆ ಕಳಿಸಿಕೊಡಿ. ಅದು ಬಂದ ನಂತರ ನನ್ನ ಅಭಿಪ್ರಾಯಗಳನ್ನು ತಿಳಿಸುತ್ತೇನೆ. ಮೇಲೆ ಮಾಡಿ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಧನ್ಯವಾದ. ಹರೇ ಕೃಷ್ಣ. ಅಲ್ಲಿ ಅಟೆಂಡೆನ್ಸ್ ಆಗಿದ್ದೇನೆ, ಹಾಕಿಕೊಳ್ಳಿ. ಮಾತಾಡಿ ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಸೊ ಇವಾಗ ಹರಣಿ ಮಾತಾಜಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸಮರದಲ್ಲಿ ನಾವೇನೆಲ್ಲ ನೋಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಸಮರದ ಕೊನೆಯ ಭಾಗವನ್ನ ನಾವು ಇವತ್ತು ಓದಿದೀವಿ. ಸೊ ಆ ಭಾಗವನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಇವಾಗ ಅಜ್ಞಾತ ಸ್ನೇಹಿತ ಅಂತ ನಾವೇನ ನೋಡಿದೀವಿ ಅದನ್ನ ತಿಳ್ಕೊಳ್ಳಂತೆ. ಇವಾಗ ನಮಗೆ ನೆನ್ನೆ ತಿಳ್ಕೊಂಡ್ರು ಹಾಗೇನೆ. ಸೊ ನಾವು ಸಮರವನ್ನ ನೋಡಿದ್ವಿ ಅಲ್ವಾ, ಎಲ್ಲಾ ಕಡೆನೂ ಸಹ ಅಲ್ಲಿ ಯುದ್ಧವೇ ನಡೀತಾ ಇದೆ. ಆದ್ರೆ ನಿಜವಾಗಿ ಯಾವ ತರ ಯುದ್ಧ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೋತಿಲ್ಲ ಅಲ್ವಾ. ನಮ್ಗೆ 4 ತಾಪತ್ರಯಗಳಿದೆ. ಮಾನವ ಜನ್ಮ ಬಂದಾಗ ನಾವು ಅದರ ವಿರುದ್ಧವಾಗಿ ಯುದ್ಧವನ್ನ ಮಾಡ್ಬೇಕು, ನಾವು ಮಾಯೆಯ ವಿರುದ್ಧವಾಗಿ ನಾವು ಯುದ್ಧವನ್ನ ಮಾಡ್ಬೇಕು ಅಲ್ವಾ. ಆದ್ರೆ ನಮ್ಗೆ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತಲು ಕಾಣುವಂತಹ ಯುದ್ಧದಲ್ಲೇ ನಾವು ನಮ್ಮ ಸಮಯವನ್ನ ನಾವು ಮುಗಿಸ್ಬಿಡ್ತೀವಿ ಅಲ್ವಾ. ನಿಜವಾದ ಯುದ್ಧ ಯಾವ್ದ್ರ ಜೊತೆ ಮಾಡ್ಬೇಕು ಅಂತ ನಾವು ಒಂದು ಕ್ಷಣ ಯೋಚನೆ ಮಾಡುವಷ್ಟು ಸಹ ನಮ್ಗೆ ಸಮಯ ಇರೋದಿಲ್ಲ ಅಲ್ವಾ. ಸೊ ಅದನ್ನ ನಾವು ಇಲ್ಲಿ ಪ್ರಭುಪಾದರ ಜೀವನದಲ್ಲೂ ಸಹ ನಾವು ನೋಡಿದ್ವಿ. ಸೊ ಅದಾದ್ಮೇಲೆ ನಾವು ನೋಡಿದ್ವಿ ಶೀಲ ಪ್ರಭುಪಾದರಿಗೆ ಅಂದ್ರೆ ಅಭಯರಿಗೆ ಅವ್ರಿಗೆ ಒಂದು ಕನಸು ಬೀಳುತ್ತೆ. ಆ ಕನಸನ್ನ ನೋಡಿ ಅವ್ರಿಗೆ ಬೆಚ್ಚಿ ಬೀಳ್ತಾರೆ ಅಲ್ವಾ. ಯಾಕಂದ್ರೆ ಅದರಲ್ಲಿ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನೀನು ಸನ್ಯಾಸವನ್ನ ಸ್ವೀಕರಿಸು ಅಂತ ಹೇಳ್ಬಿಟ್ಟು ಅವ್ರಿಗೆ ಆದೇಶವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಆದ್ರೆ ಪ್ರಭುಪಾದರು ಇವಾಗ ಎಷ್ಟೆಲ್ಲ ಯೋಜನೆಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ಅವರ ಸಂಸಾರವನ್ನ ಅವರು ಸಾಕ್ಬೇಕಾಗಿದೆ. ಮತ್ತೆ ಅವರ ಒಂದು ವ್ಯವಹಾರ ಏನಿದೆ ಅದನ್ನ ಅವರು ಉತ್ತಮ ಪಡಿಸ್ಬೇಕಾಗಿದೆ. ಮತ್ತೆ ಅವ್ರಿಗಿನ್ನ ಬರವಣಿಗೆ ಏನಿದೆ ಆ ಬರವಣಿಗೆನ ಮಾಡ್ಬೇಕು, ಮತ್ತೆ ಪ್ರಕಟಣೆಯನ್ನ ಮಾಡ್ಬೇಕಾಗತ್ತೆ. ಇದೆಲ್ಲವನ್ನ ಅವ್ರು ಯೋಜನೆ ಇಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸನ್ಯಾಸತ್ವವನ್ನ ಅವ್ರು ತಗೊಳ್ಳಿಕ್ಕೆ ಅವ್ರಿಗೆ ಇನ್ನ ಅದು ಸಮಯ ಕೂಡಿ ಬಂದಿಲ್ಲ. ಅದು ಅಂತಹ ಸಿದ್ಧತೆ ಇಲ್ಲ ಅವರಲ್ಲಿ. ಅದಕ್ಕೆ ಅವ್ರು ಅದನ್ನ ಯೋಚನೆ ಮಾಡ್ತಾರೆ, ಅಯ್ಯೋ ನನ್ನ ಗುರುಗಳು ಈ ತರ ಒಂದು ಆದೇಶವನ್ನ ಕೊಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು. ಇದೇ ತರ ನಾವು ಪ್ರಭುಪಾದ್ರಿಗೆ ಈ ಕನಸು ಸನ್ಯಾಸಿ ಆಗು ಅಂತ ಹೇಳ್ಬಿಟ್ಟು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅವ್ರ ಕನಸಲ್ಲಿ ಬಂದು ಅನೇಕ ಬಾರಿ ಅವರು ಆದೇಶವನ್ನ ಕೊಡೋದನ್ನ ನಾವು ನೋಡ್ತೀವಿ. ಕೊನೆಗೆ ಪ್ರಭುಪಾದರು ಸನ್ಯಾಸವನ್ನ ಸ್ವೀಕರಿಸ್ತಾರೆ. ಅದಾದ್ಮೇಲೆ ಇವಾಗ 1945ನೇ ಇಸ್ವಿ ಆಗಸ್ಟ್ 15 ನಮ್ಗೆ ಗೊತ್ತಿರೋ ಹಾಗೇನೆ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಸೊ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಯುದ್ಧ ಅಂತೂ ಮುಗೀತು ಅಲ್ವಾ. ಸೊ ಆದ್ರೆ ನಾವ್ ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋ ತರ ಮಾಯೆಯ ಜೊತೆ ಯುದ್ಧ ಮುಗ್ದಿಲ್ಲ ಅಲ್ವಾ. ಮಾಯೆಯ ಜೊತೆ ನಾವು ನಿರಂತರವಾಗಿ ನಾವು ಯುದ್ಧವನ್ನ ಮಾಡ್ಬೇಕು. ಮತ್ತೆ ಈ ಹುಟ್ಟು ಸಾವಿನ ಚಕ್ರದಿಂದ ಹೊರಗಡೆ ಬರೋಕೆ ನಾವು ಯುದ್ಧವನ್ನ ಮಾಡ್ಬೇಕು. ಮತ್ತೆ ಈ 3 ಕ್ಲೇಶಗಳು ನಮ್ಗೆ ಏನಿದೆ ಅದರ ಜೊತೆ ನಾವು ಯುದ್ಧವನ್ನ ಮಾಡ್ಬೇಕು ಅಲ್ವಾ. ಆ ಯುದ್ಧ ಮುಗ್ದಿಲ್ಲ. ಬರೇ ಏನು ಈ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಷ್ಟೇ ಬ್ರಿಟಿಷರಿಂದ. ಪ್ರಭುಪಾದರು ಅವರು ಇವಾಗ ಎಂತ ಸಮಯ ಇದೆ ಅಂದ್ರೆ ಇವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಪ್ರಭುಪಾದರಿಗೆ ಈಗ ಅವರ ವ್ಯವಹಾರವನ್ನ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶಗಳು ಸಿಗ್ತಾ ಇದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರೆ ಲಕ್ನೋದಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋಣಂತೆ. ಅವ್ರದ್ದೇನದು ಫಾರ್ಮೆಸಿ ಇತ್ತು, ಔಷಧಿ ವ್ಯಾಪಾರ ಇತ್ತು, ಅದನ್ನೇ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅವರು ಲಕ್ನೋಗೆ ಹೋಗ್ತಾರೆ. ಲಕ್ನೋಗೆ ಹೋಗಿ ಅಲ್ಲಿ ಅಭಯ್ ಚರಣ್ ಡೇ ಅಂಡ್ ಕಂಪನಿ ಅದನ್ನ ಅವರು ಶುರು ಮಾಡ್ತಾರೆ. ಅದಕ್ಕೆ ಎಷ್ಟು ಅವರು ಬಂಡವಾಳವನ್ನ ಹೂಡ್ತಾರೆ ಅಂತಂದ್ರೆ 40,000ದಷ್ಟು ಬಂಡವಾಳವನ್ನ ಅವರು
ಅಲ್ಲಿ ಉಪಯೋಗಿಸ್ತಾರೆ. ಮತ್ತೆ ಅಲ್ಲಿ ಎಂತಹ ಒಂದು ಬಂಗಲೆಯನ್ನ ಒಂದು ತಗೋತಾರೆ ಆ ಕೆಲಸ ಅಂದ್ರೆ ಈ ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತಂದ್ರೆ ಅವರೊಂದು ಭೂತ ಬಂಗಲೆನ ತಗೋತಾರೆ. ಎಲ್ಲರಿಗೂ ಸಹ ಅಲ್ಲಿ ಓಡಾಡ್ಲಿಕ್ಕೆ ಭಯ ಪಡ್ಕೋತಾ ಇರ್ತಾರೆ. ಎಲ್ಲರೂ ಬಂದು ಅಭಯ್ ಬಾಬುಗೆ ಹೇಳ್ತಾ ಇರ್ತಾರೆ, ಅಭಯ್ ಬಾಬು ಇದು ಭೂತ ಬಂಗ್ಲೆ ಅಂತ ಹೇಳ್ಬಿಟ್ಟು. ಆಗ ಶ್ರೀಲ ಪ್ರಭುಪಾದರು ಒಂದ್ ಸ್ವಲ್ಪನೂ ವಿಚಲಿತರಾಗೋದಿಲ್ಲ. ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ ಅವರು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತಾರೆ ಬಂಗಲೆ ಸುತ್ತಲ. ಅದಾದ್ಮೇಲೆ ಅವತ್ತಿನ ದಿವಸ ಆದ್ಮೇಲೆ ಯಾರನ್ನು ಸಹ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಿಲ್ಲ. ನೋಡಿ ಪ್ರಭುಪಾದರು ಅವ್ರು ಏನನ್ನ ಕಲ್ತ್ಕೊಂಡಿದ್ದಾರೆ ಅವರ ಜೀವನದಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಪ್ರತಿಯೊಂದನ್ನು ಸಹ ಅವರು ಅಳವಡಿಸ್ಕೋತಾರೆ ಅಲ್ವಾ. ಜ್ಞಾನ ವಿಜ್ಞಾನವನ್ನ ನಾವು ಪ್ರಭುಪಾದರ ಜೀವನದಲ್ಲಿ ನಾವು ನೋಡಬಹುದು. ಆ ಹರಿನಾಮಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನಾವ್ ಇವಾಗ ಪ್ರಭುಪಾದರ ಜೀವನದಲ್ಲಿ ನಾವಿವಾಗ ಅಂದ್ರೆ ಭೌತಿಕವಾಗಿನೂ ಸಹ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಸಹ ನಾವಿವಾಗ ನೋಡಬಹುದು. ಅದಾದ್ಮೇಲೆ ಪ್ರಭುಪಾದರಿಗೆ ಇಲ್ಲಿ ತುಂಬಾ ಹೆಚ್ಚು ಹಣವನ್ನ ಹೂಡಿ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಅವ್ರಿಗೆ ತುಂಬಾ ಸಾಲ ಸೋಲನೂ ಆಗ್ತಾ ಇದೆ. ಅವ್ರಿಗೆ ಬಾಡಿಗೆ ಕಟ್ಲಿಕ್ಕೂ ಸಹ ತುಂಬಾ ಕಷ್ಟ ಆಗ್ತಿದೆ. ಕೋರ್ಟ್ ಮೆಟ್ಲು ತನಕ ಹೋಗ್ತಾ ಇದೆ ಆ ವ್ಯವಹಾರದ್ದು ವ್ಯವಹಾರ. ಯಾರು ಸಹಾಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಅವ್ರ ಮನೆಯವರೆಲ್ಲರೂ ಸಹ ಕಲ್ಕತ್ತಾದಲ್ಲಿ ಇವ್ರು ಕಳ್ಸಿರೋ ಹಣದಿಂದ ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಇದ್ದಾರೆ. ಪ್ರಭುಪಾದರಿಗೆ ತುಂಬಾ ನೋವಾಗ್ತಾ ಇದೆ. ಅವ್ರ ತಮ್ಮ ಸಹ ಬರ್ತಾ ಇಲ್ಲ. ಅವರು ಸಹ ಒಂದು ಹೆಣ್ಣು ಮಗು ತರ ಮನೇಲಿ ಕುತ್ಕೊಂಡು ತಿಂತಾ ಇದ್ದಾರೆ ತಾನು ಕಳ್ಸಿರೋ ಹಣದಿಂದ ಅಂತ ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಮಕ್ಕಳನ್ನು ಸಹ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ. ಹೋಗ್ಲಿ ಅಲ್ಲಿ ಅವ್ರ ಮನೆಯವ್ರಿಗೆಲ್ಲರಿಗೂ ಸಹ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಗೌರಾಂಗ ಅನ್ನೋ ಒಬ್ಬ ಸೇವಕನನ್ನ ಅವ್ರು ಇರ್ಸಿರ್ತಾರೆ. ಆ ಸೇವಕನನ್ನಾದ್ರೂ ಕರೆಸ್ಕೊಳ್ಳಿ ಅಂತಂದ್ರೆ ಇಲ್ಲ, ನಾವು ಆ ಗೌರಾಂಗ ಸೇವಕನನ್ನ ನಿಮ್ಮ ಹತ್ರ ಕಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಅವನ ಅಗತ್ಯ ಇದೆ ಹೆಚ್ಚು ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಲ್ಲಿ ಪ್ರಭುಪಾದರಿಗೆ ಸಹಾಯ ಮಾಡ್ಲಿಕ್ಕೆ ಯಾರು ಬರ್ತಾ ಇಲ್ಲ. ಅವರು ಗೌರಾಂಗನಿಗೂ ಸಹ ಪತ್ರ ಬರೀತಾರೆ, ನೀನು ಗೊತ್ತಿದೆ ನನ್ನ ಕಂಡೀಷನ್ ಹೇಗಿದೆ ಅಂತ ಹೇಳ್ಬಿಟ್ಟು, ನೀನು ಆದಷ್ಟು ನೀನು ಬಂದು ಇಲ್ಲಿ ನನಗೆ ಸಹಾಯ ಮಾಡು, ನಾನು ಎಂತಹ ಒಂದು ದೊಡ್ಡ ಉದ್ಯಮವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗೌರಾಂಗನಿಗೆ ಅವರು ತುಂಬಾ ಖಾರವಾಗಿನೇ ಪತ್ರವನ್ನ ಬರೀತಾರೆ. ಸೊ ಇವಾಗ ಮನೆಯವ್ರ ಬಗ್ಗೆ ಅವ್ರಿಗೆ ತುಂಬಾನೇ ಅಸಮಾಧಾನ ಇರುತ್ತೆ. ಇವಾಗ ಪ್ರಭುಪಾದರು ಅವರು ಓದೋ ಸಮಯದಲ್ಲಿ ಒಂದು ವಾಕ್ಯವನ್ನ ಅವರು ತಿಳ್ಕೊಂಡಿರ್ತಾರೆ. ಇವಾಗ ಯಾರಿಗೇ ಆಗ್ಲಿ ಹೆಚ್ಚು ಹೆಚ್ಚು ದುಡಿಬೇಕು ಅಂತ ಆಸಕ್ತಿ ಬರ್ಬೇಕು ಅಂತಂದ್ರೆ ಅಲ್ಲಿ ಒಂದು ಮನೆ ಅಂತ ಇರ್ಬೇಕು. ಅಂದ್ರೆ ನಾವ್ ರಸ ಅಂತ ನಾವ್ ಏನ್ ತಿಳ್ಕೊಂಡಿದೀವಿ ಅಲ್ವಾ, ನಾವ್ ಎಲ್ಲರೂ ಸಹ ಯಾವುದೇ ಒಂದು ಕೆಲಸವನ್ನ ಅದು ಏನು ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಅಂತಂದ್ರೆ ಒಂದು ರಸ ಅನ್ನೋದು ಇರ್ಬೇಕು. ಆ ಕೆಲಸದಲ್ಲಿ ನಮ್ಗೆ ಆ ರಸ ಅನ್ನೋದು ಸಿಕ್ಕಿದ್ರೆ ಅಷ್ಟೇ ನಮ್ಗೆ ಮಾಡ್ತಾ ಹೋಗ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ಪ್ರಭುಪಾದರಿಗೆ ಅವ್ರಿಗೆ ಮನೆಯವ್ರ ಕಡೆಯಿಂದ ಯಾವುದೇ ಒಂದು ಸಹಕಾರ ಇಲ್ಲ. ಹೋಗ್ಲಿ ವ್ಯವಹಾರದಲ್ಲಿ ಏನಾದ್ರು ಸಹಾಯ ಮಾಡ್ತಾ ಇದ್ದಾರಾ? ಇಲ್ಲ. ಹೋಗ್ಲಿ ಎಲ್ಲಾದ್ರು ಭಕ್ತಿ ಅವ್ರ ಕೈಂಕರ್ಯದಲ್ಲಿ ಏನಾದ್ರು ಸಹಾಯ ಮಾಡ್ಲಿಕ್ಕೆ ಬರ್ತಾ ಇದ್ದಾರಾ? ಅವರ ಪ್ರಿಂಟಿಂಗ್ ಕೆಲ್ಸಕ್ಕೆ ಆಗ್ಲಿ ಅಥವಾ ಅವ್ರಿಗೆ ಮನೆಯಲ್ಲೇನೆ ಎಲ್ಲರನ್ನ ಕರೆಸಿ ಅಲ್ಲಿ ಭಜನ್ ಮಾಡ್ಬೇಕು, ಈ ಕೃಷ್ಣ ಪ್ರಜ್ಞೆನ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಆಸೆ ಇರುತ್ತೆ. ಆತರ ಯಾವುದೇ ಒಂದು ಭಕ್ತಿ ಕೈಂಕರ್ಯದಲ್ಲೂ ಸಹ ಸಹಾಯ ಮಾಡ್ತಾ ಇಲ್ಲ. ಹೋಗ್ಲಿ ಗೌರಾಂಗನನ್ನ ಕಳಿಸ್ಕೊಡಿ ಅಂತಂದ್ರೆ ಅದಕ್ಕೂ ಸಹ ಒಪ್ಪಿಗೆ ಕೊಡ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ನನ್ ಯಾಕೆ ಈ ಬಿಸ್ನೆಸ್ ಅನ್ನ ಮಾಡ್ಬೇಕು, ಇಷ್ಟ ಕಷ್ಟಪಟ್ಟು ನಾನು ಯಾಕೆ ದುಡಿಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನಸ್ಸಲ್ಲಿ ಎಲ್ಲಾ ಆಲೋಚನೆಗಳು ಸಹ ಅವ್ರಿಗೆ ಬರ್ತಾ ಇದೆ. ಸೊ ಇವಾಗ ಪ್ರಭುಪಾದರ ಮನಸ್ಸಿನಲ್ಲಿ ಈ ಯುದ್ಧವನ್ನ ನಾವು ನೋಡಿದ್ವಿ. ಸೊ ಇವಾಗ ನಾನು ಮನೆಯವ್ರಿಗೋಸ್ಕರ ನಾನು ದುಡಿಬೇಕಾ ಅಥವಾ ನಾನು ಕೃಷ್ಣ ಪ್ರಜ್ಞೆನ ನಾನು ಹೆಚ್ಚು ಹೆಚ್ಚು ಬೋಧನೆ ಮಾಡ್ಬೇಕಾ, ಪ್ರಚಾರ ಮಾಡ್ಬೇಕಾ, ಯಾವುದಕ್ಕೆ ನಾನು ಹೆಚ್ಚು ಒತ್ತನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲಿ ಈಗ ಯುದ್ಧ ನಡೀತಾ ಇದೆ. ಸೊ ಇವಾಗ ಪ್ರಭುಪಾದರಿಗೆ ಏನೆಲ್ಲ ಆಶಯ ಇತ್ತು ಅಂತಂತಂದ್ರೆ ಅವ್ರಿಗೆ ಯಾವ ತರ ಅವ್ರ ಜೀವನವನ್ನ ಮಾಡ್ಬೇಕು ಅಂತ ಆಸೆ ಇತ್ತು ಅಂತಂದ್ರೆ ಅವ್ರು ಸಂಸಾರವನ್ನು ಸಹ ಚೆನ್ನಾಗಿ ನಿರ್ವಹಣೆ ಮಾಡ್ಬೇಕು, ಮತ್ತೆಲ್ಲರೂ ಸಹ ಅವ್ರಿಗೆ ಸಹಕಾರವನ್ನ ಕೊಡ್ಬೇಕು. ಸಂಸಾರದಲ್ಲಿ ಇರೋರೆಲ್ಲರನ್ನೂ ಸಹ ಸಹಕಾರವನ್ನ ಕೊಡ್ಬೇಕು ಅಂತ ಆಸೆ ಇತ್ತು. ಮತ್ತೆ ಅವ್ರ ವ್ಯವಹಾರ ಏನಿತ್ತು ಅದನ್ನ ವಿಸ್ತರಣೆ ಮಾಡ್ಬೇಕು ಅಂತ. ನೋಡಿ, ನಮ್ಗೆ ಪ್ರಭುಪಾದರು ಅವರು ಭೌತಿಕವಾಗಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾಗ್ಲೂ ಸಹ ಅವ್ರು ಎಲ್ಲವನ್ನೂ ಸಹ ಉನ್ನತ ಮಟ್ಟದಲ್ಲೇ ಮಾಡ್ತಾ ಇದ್ರು. ಯಾವುದವರು ಚಿಕ್ಕ ಮಟ್ಟದಲ್ಲಿ ಮಾಡಿ ಅವರು ತೃಪ್ತಿಯನ್ನ ಪಡಿತಾ ಇರ್ಲಿಲ್ಲ. ಎಲ್ಲವೂ ಸಹ ಉನ್ನತವಾಗಿ ಇರ್ಬೇಕು ಅಂತ. ಈಗ ವ್ಯವಹಾರವನ್ನು ನಾವು ನೋಡಿದ್ವಿ, ಅವರು ದೊಡ್ಡ ಮಟ್ಟದಲ್ಲೇ ಅವರು ಮಾಡ್ತಾ ಇದ್ದಾರೆ. ವ್ಯವಹಾರವನ್ನ ವಿಸ್ತರಣೆ ಮಾಡ್ಬೇಕು ಅಂತ ಅವ್ರಿಗೆ ಇಚ್ಛೆ ಇತ್ತು. ಮತ್ತೆ ಪುಸ್ತಕ ಪ್ರಕಟಣೆ ಮಾಡ್ಬೇಕು ಅಂತ ಇತ್ತು. ಮತ್ತೆ ಕೃಷ್ಣ ಪ್ರಜ್ಞೆಯ ಬೋಧನೆಯನ್ನ ಮಾಡ್ಬೇಕು ಅಂತ ಇತ್ತು. ಆದ್ರೆ ಇದಕ್ಕೆ ಯಾವುದಕ್ಕೂ ಸಹ ಅವ್ರಿಗೆ ಏನು ಸಹಕಾರ ಕೊಡೋರು ಯಾರು ಇರ್ಲಿಲ್ಲ. ಮತ್ತೆ ಕೊನೆಯದಾಗಿ ಇನ್ನ ಒಂದ್ಸತಿ ಅವರು ಗೌರಾಂಗನಿಗೆ ಪತ್ರ ತುಂಬಾ ಖಾರವಾಗಿ ಅವರು ಪತ್ರವನ್ನ ಬರೀತಾರೆ. ನೀನು ಬಂದು ನನಗೆ ಸಹಾಯ ಮಾಡು. ಹೌದು, ನಿನಗೆ ನಿನ್ನ ಮನೆಯವ್ರ ಜೊತೆ ಇರ್ಬೇಕು ಅಂತ ಆಸೆ ಇದೆ, ಆಯ್ತು ಅದನ್ನ ನೀನು ಮಾಡುವಂತ ನಾನು ನಿನಗೆ ಹಣವನ್ನ ಕಳಿಸ್ಕೊಡ್ತೀನಿ ನಿಮ್ಮ ಮನೆಯವ್ರಿಗೆ ಕಳಿಸ್ಲಿಕ್ಕೆ, ನೀನು ಬಂದು ನನ್ನ ಜೊತೆ ನೀನು ಸಹಾಯ ಮಾಡು ಅಂತ ಹೇಳ್ಬಿಟ್ಟು ಅವರು ಬರೀತಾರೆ. ಸೊ ಇದನ್ನ ನಾವು ಸಮರದಲ್ಲಿ ನಾವು ನೋಡಿದ್ವಿ. ಅದಾದ್ಮೇಲೆ ಮುಂದಿನ ಅಧ್ಯಾಯ 6ನೇ ಅಧ್ಯಾಯ ಅಜ್ಞಾತ ಸ್ನೇಹಿತ. ಸೊ ಇವಾಗ ಪ್ರಭುಪಾದರಿಗೆ ವ್ಯವಹಾರದ ಕಡೆ ತಾಪತ್ರಯ ಇದೆ, ಸಂಸಾರದ ತಾಪತ್ರಯ ಇದೆ. ಆದ್ರೆ ಒಂದು ವಿಷಯ ಏನು ಅಂತಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ಎಲ್ಲ ಸಮಸ್ಯೆಗಳು ಇವಾಗ ಪರಿಹಾರ ಆಯ್ತಾ? ಇಲ್ಲ, ಯಾವ್ದು ಸಮಸ್ಯೆನೂ ಪರಿಹಾರ ಆಗ್ಲಿಲ್ಲ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ಅವರು ಮೊದಲನೇ ಬಾರಿ ತಮ್ಮ ಗುರುವನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಭಕ್ತಿ ಸುಂದರ ಸರಸ್ವತಿ ಠಾಕೂರ್ ಅವರನ್ನ ಭೇಟಿ ಮಾಡಕ್ ಹೋದಾಗ ಇದೇ ಚರ್ಚೆ ಅವರು ಮಾಡಿದ್ದು ಅಲ್ವಾ.
ಸೊ ನೀವು ನನ್ನನ್ನ ಏನು ಇಂಗ್ಲಿಷ್ ಭಾಷೆ ಮಾತಾಡುವಂತಹ ದೇಶಗಳಿಗೆ ಹೋಗಿ ನೀನು ಈ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಚಾರ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನಮ್ಗೆ ಸ್ವಾತಂತ್ರ್ಯನೇ ಬಂದಿಲ್ಲ. ಮೊದಲು ನಾವು ಇವಾಗ ಸ್ವಾತಂತ್ರ್ಯಕ್ಕೆ ತಾನೇ ನಾವು ಹೆಚ್ಚು ಗಮನವನ್ನ ಕೊಡ್ಬೇಕು ಅಂತ ಹೇಳಿದಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅದನ್ನೇ ಅಲ್ವಾ ಹೇಳಿದ್ದು. ಅಂದ್ರೆ ಈ ಸ್ವಾತಂತ್ರ್ಯ ಅನ್ನೋದು ಬರೀ ಅದು ತಾತ್ಕಾಲಿಕವಾದ ಒಂದು ಸಮಸ್ಯೆ. ನಾವು ಮೂಲಭೂತವಾದ ಸಮಸ್ಯೆಗೆ ನಾವು ಹೆಚ್ಚನ್ನ ಒತ್ತು ಕೊಡ್ಬೇಕಾಗತ್ತೆ. ಅದಕ್ಕೆ ನಾವು ಈ ಕೃಷ್ಣ ಪ್ರಜ್ಞೆಯನ್ನ ನಾವು ಪ್ರಚಾರ ಮಾಡ್ಬೇಕು. ಎಲ್ಲರನ್ನೂ ಸಹ ಈ ಮನುಷ್ಯ ಜನ್ಮವನ್ನ ಉಪಯೋಗಿಸ್ಕೊಂಡು ಅವರು ಭಗವಂತನೆಡೆಗೆ ಮರಳೋ ತರ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅಲ್ವಾ. ಅದನ್ನ ನಾವು ಇವಾಗ ಈಗ ಏನು ನಾವು ಮುಂದಿನ ಘಟನೆಗಳು ನಡೆಯುತ್ತೋ ಅದರಲ್ಲಿ ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗತ್ತೆ. ಇವಾಗ ಹಿಂದೂಗಳು ಏನಂತ ಇಚ್ಛೆ ಪಡ್ತಾ ಇದ್ರು, ಅವ್ರಿಗೆ ಅಖಂಡ ಭಾರತ ಬೇಕು ಅಂತ ಇಚ್ಛೆ ಪಡ್ತಾ ಇದ್ರು. ಆದ್ರೆ ಜಿನ್ನಾ ಅವರು ಏನ್ ಯೋಚನೆ ಮಾಡ್ತಾ ಇದ್ರು, ಇಲ್ಲ ಮುಸ್ಲಿಮ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಪ್ರತ್ಯೇಕ ಒಂದು ರಾಷ್ಟ್ರ ಬೇಕು, ಒಂದು ಪಾಕಿಸ್ತಾನ ಅನ್ನೋದು ನಮ್ಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಏನು ಚರ್ಚೆ ಮಾಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೇಳ್ಬಿಟ್ಟು ಅವರು ಏನು ಪಟ್ಟನ್ನ ಹಿಡಿದು ಕೂತಿದ್ರು. ಮತ್ತೆ August 16, 1946 ಅಂದ್ರೆ ನಮ್ಗೆ ಏನ್ ಸ್ವಾತಂತ್ರ್ಯ ಬಂದಿದೆ ಅದ್ರ 1 ವರ್ಷದ ಹಿಂದೆನೆ ಬ್ರಿಟಿಷರು ನಮ್ಗೆ ಅಧಿಕಾರವನ್ನ ಕೊಡ್ಲಿಕ್ಕೆ, ತಾತ್ಕಾಲಿಕವಾಗಿ ಅಧಿಕಾರವನ್ನ ಕೊಡ್ಲಿಕ್ಕೆ ಅವರು ತಯಾರಿ ಇದ್ರು. ಆದ್ರೆ ನೋಡಿ ನಾವು ನಮ್ಮ ಮಧ್ಯೆನೇ ಒಳ ಜಗಳ, ನಮ್ಗೆ ದೇಶ ವಿಭಾಗ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮುಸ್ಲಿಂ ಲೀಗ್ ಸಂಸ್ಥೆಯವರು ಕುತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಏನಾಯ್ತು, ಆ 1 ವರ್ಷದ ಕೆಳಗಡೆನೆ 1946ನೇ ಇಸ್ವಿ August 16 ಬ್ರಿಟಿಷರು ಅವರು ಏನು ನಮ್ಗೆ ತಾತ್ಕಾಲಿಕವಾಗಿ ಒಂದು ಸ್ವತಂತ್ರವನ್ನ ನಿಮ್ಗೆ ಕೊಡ್ತೀವಿ, ನೀವು ಒಂದು ಈಗ ಬರುದು. ಹರೇ ಕೃಷ್ಣ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಅನ್ಮ್ಯೂಟ್ ಆಗಿದ್ದೀರಾ? ಗೀತಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ನಮ್ಗೆ 1 ವರ್ಷದ ಮೊದ್ಲೇನೆ ನಮ್ಗೆ ಸ್ವಾತಂತ್ರ್ಯ ಸಿಗ್ಬೋದಾಗಿತ್ತು. ಆದ್ರೆ ನಮ್ಮಲ್ಲೇ ಜಗಳ ಆಗಿದ್ದಕ್ಕೆ ನಮ್ಗೆ ಅದಿನ್ನ 1 ವರ್ಷ ಮುಂದೆ ಹೋಯ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕೋದು. ಕೊನೆಗೆ ಇವಾಗ ಹಿಂದೂ ಮುಸ್ಲಿಂ ಗಲಾಟೆಗಳು ಹೆಚ್ಚಾಗಿ ಶುರುವಾಯ್ತು. ಕಲ್ಕತ್ತೆಯಲ್ಲೂ ಸಹ ಅದು ಮುಸ್ಲಿಮರು ಹಿಂದೂ ಮುಸ್ಲಿಂ ದಂಗೆ ಶುರುವಾಗೋಗುತ್ತೆ. 5 ದಿನ ಅದು ದಂಗೆ ಶುರುವಾಯ್ತು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಹಿಂದೂ ಮುಸ್ಲಿಂ ದಂಗೆಯಲ್ಲಿ 4,000 ಜನಗಳು ಪ್ರಾಣವನ್ನ ಕಳ್ಕೊತಾರೆ, ಹಲವಾರು ಜನಗಳು ಗಾಯಗೊಂಡ್ತಾರೆ. ಕೊನೆಗೆ ಮತ್ತೆ 1 ವರ್ಷ ಆದ್ಮೇಲೆ June 26, 1947ರಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ, ಯೋಚನೆ ಮಾಡುತ್ತೆ, ಇನ್ನ ಇವರು ಮುಸ್ಲಿಂ ಲೀಗ್ ಅವರು ಒಪ್ಕೊಳೋದೇ ಇಲ್ಲ, ನಾವೇನೇ ಮಾಡಿದ್ರು ಅವ್ರು ಇವಾಗ ವಿಭಾಗ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ. ಸೊ ನಾವ್ ಅದಕ್ಕೆ ಒಪ್ಪಿಗೆನ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರು ಒಪ್ಪಿಗೆನ ಕೊಡ್ತಾರೆ. ಅದಾದ್ಮೇಲೆ 1 ತಿಂಗಳಾದ್ಮೇಲೆ August 15ಗೆ 1947ರಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಎರಡನ್ನೂ ಸಹ ಸ್ವತಂತ್ರ ದೇಶಗಳಾಗೋಗುತ್ತೆ. ಹೋಗ್ಲಿ, ಇವಾಗ ವಿಭಜನೆ ಆಯ್ತು, ಎಲ್ಲರಿಗೂ ಸಹ ಇವಾಗ ಮುಸ್ಲಿಮರಿಗೆ ಮತ್ತೆ ಹಿಂದೂಗಳಿಗೆ ಇವಾಗ ಪ್ರತ್ಯೇಕವಾದ ದೇಶ ಸಿಕ್ತು ಅಂತ ಹೇಳ್ಬಿಟ್ಟು ಇವಾಗ ಏನಾದ್ರೂ ಸಂತೋಷ, ಶಾಂತಿ, ನೆಮ್ಮದಿ ಏನಾದ್ರೂ ಅಲ್ಲಿ ನೆಲೆಸ್ತಾ ಇಲ್ಲ. ಈಗ ಇನ್ನ ವಿಭಜನೆ ಆದ್ಮೇಲೂ ಸಹ ಇನ್ನ ಸಂಘರ್ಷಣೆ ಆಗ್ತಾ ಇದೆ. ಯಾಕಂದ್ರೆ ಎಷ್ಟೊಂದ್ ಜನ ಹಿಂದೂಗಳು ಪಾಕಿಸ್ತಾನದಲ್ಲಿದ್ದಾರೆ, ಎಷ್ಟೊಂದ್ ಜನ ಮುಸ್ಲಿಮ್ಸು ಭಾರತದಲ್ಲಿದ್ದಾರೆ. ಸೊ ಇವಾಗ ಅಲ್ಲಿ ಇರೋರು ಇಲ್ಲಿರೋರಿಗೆ ಇಲ್ಲಿಗೆ ಸ್ಥಳಾಂತರಗೊಳ್ತಾ ಇದ್ದಾರೆ. ಸೊ ಅದಕ್ಕೆ ಆ ಸಮಯದಲ್ಲೂ ಸಹ ಲಕ್ಷಾಂತರ ಮಂದಿ ಸಾವನ್ನಪ್ತಾ ಇದ್ದಾರೆ. ನೋಡಿ, ಇವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನನ್ನ ಹೇಳಿದ್ರು ಅದನ್ನ ಈಗ ಅಭಯ ಕಾಣ್ತಾ ಇದ್ದಾರೆ ಅಲ್ವಾ. ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಇದನ್ನೇ ಹೇಳಿದ್ದು, ನಮ್ಗೆ ಸ್ವತಂತ್ರ ಸಿಕ್ಕಿದ ಮಾತ್ರಕ್ಕೆ ನಮ್ಗೆ ಅಲ್ಲಿ ಎಲ್ಲ ನಮ್ಮ ಸಮಸ್ಯೆಗಳೆಲ್ಲನೂ ಪರಿಹಾರ ಆಗತ್ತೆ ಅಂತ ಇಲ್ಲ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಅವರು ನೋಡ್ತಾ ಇದ್ದಾರೆ. ಸೊ ಇವಾಗ ಮತ್ತೆ ಇಲ್ಲಿ ಯಾವ ತರ ನಮ್ಮಲ್ಲೇ ಇವಾಗ ಏನು ಭಾರತದಲ್ಲಿ ಮತ್ತೆ ಪಾಕಿಸ್ತಾನದಲ್ಲೆಲ್ಲ ಯಾವ ತರ ದಂಗೆಗಳು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಭಾರತದಲ್ಲಿರೋರು ಹಿಂದೂಗಳೆಲ್ಲರನ್ನೂ ಸಹ ಮುಸ್ಲಿಮರ ಮಸೀದಿಗಳನ್ನ ಧ್ವಂಸ ಮಾಡ್ತಾ ಇದಾರೆ. ಧ್ವಂಸ ಮಾಡ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇದಾರೆ, ನಾವು ಮುಸ್ಲಿಂ ದೇವರನ್ನೇ ನಾವು ನಾಶ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಿದ್ದಾರೆ. ಅದೇ ತರನೇ ಮುಸ್ಲಿಮರು ಹಿಂದೂಗಳ ದೇವಸ್ಥಾನಗಳನ್ನ ಒಡೆದು ನಾವು ಹಿಂದೂ ದೇವರನ್ನೇ ನಾಶ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಿದ್ದಾರೆ ಅಲ್ವಾ. ಅದಕ್ಕೆ ಪ್ರಭುಪಾದರಿಗೆ ನಗು ಬರುತ್ತೆ ಅಲ್ವಾ. ದೇವರಿಗೆ ಯಾವುದೇ ಒಂದು ಧರ್ಮ ಇಲ್ಲ, ದೇವ್ರು ಯಾವುದೇ ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಯಾವುದೇ ಒಂದು ಮತಕ್ಕೆ ಅವನು ಸೇರಿರೋನಲ್ಲ ಅಲ್ವಾ. ಅವರು ದೇವ್ರೇ. ನಾವು ಸಾಮಾನ್ಯರಾದವರು ನಾವು ದೇವರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ನೋಡ್ಬೋದಲ್ವಾ. ದೇವರ ಸರ್ವೋಚ್ಚ ಸ್ಥಾನವನ್ನ ನಮ್ಗೆ ಭಗವದ್ಗೀತೆಯಲ್ಲೇ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾವು ನೋಡಿ ದೇವರನ್ನ ನಮ್ಮ ಮಟ್ಟಕ್ಕೆ ನಾವು ತಗೊಂಡ್ ಬಂದ್ಬಿಡ್ತೀವಿ. ಅದಾದ್ಮೇಲೆ ಎಷ್ಟು ಜನ ಪ್ರಾಣವನ್ನ ಕಳ್ಕೊತಾರೆ ಅಂತಂದ್ರೆ ಅವರೆಲ್ಲರನ್ನೂ ಸಹ ಅಂದ್ರೆ ಒಂದು ಹೆಣಗಳ ರಾಶಿನೇ ಅಲ್ಲಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಹೆಣದ ರಾಶಿ ಬಿದ್ದಾಗ ಆಗ ಯಾವುದೇ ಒಂದು ಅಲ್ಲಿ ಭೇದ ಭಾವ ಇಲ್ಲ, ಇವರು ಹಿಂದೂ ದೇಹನಾ ಇದು ಮುಸ್ಲಿಂ ದೇಹನಾ ಅಂತ ಇಲ್ಲ, ಎಲ್ಲರನ್ನೂ ಸಹ ಅವರು ಮುನ್ಸಿಪಾಲಿಟಿ ಅವ್ರು ಎತ್ಕೊಂಡು ಹೋಗಿ ಎಲ್ಲೋ ಒಂದ್ ಕಡೆ ಅವ್ರನ್ನ ಅಂತ್ಯಕ್ರಿಯೆಯನ್ನ ಅವರು ಮಾಡ್ತಾ ಇರ್ತಾರೆ.
ಸೊ ಅದಕ್ಕೆ ಪ್ರಭುಪಾದರು ಯೋಚನೆ ಮಾಡ್ತಾರೆ ಅಲ್ವಾ, ಸ್ವತಂತ್ರ ಬಂದ್ರೆ ಏನ್ ಪ್ರಯೋಜನ ಅಲ್ವಾ, ಈ ಯಾರು ನಾಯಕರಾಗಿರ್ತಾರೆ ಅವರಲ್ಲಿ ದೈವ ಪ್ರಜ್ಞೆ ಬರ್ಲಿಲ್ಲ ಅಂತಂತಂದ್ರೆ ಯಾವುದೇ ಒಂದು ಸ್ವತಂತ್ರವನ್ನು ಏನೇ ಒಂದು ಬದಲಾವಣೆನೂ ತರೋದಿಲ್ಲ, ಆ ಶಾಂತಿಯನ್ನು ಸಹ ತರೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಯೋಚನೆ ಮಾಡ್ತಾರೆ. ಸೊ ಅದ್ ಪ್ರಭುಪಾದರು ನಮಗೆ ಗೊತ್ತಿರೋ ಹಾಗೇನೆ ಅವರು 1944ರಲ್ಲಿ ಅವರು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನ 2 ಸತಿ ಅವರು ಪಬ್ಲಿಷ್ ಮಾಡಿರ್ತಾರೆ ಅಲ್ವಾ. ಅವ್ರಿಗೆ ಕಾಗದದ ಅಭಾವ ಬರುತ್ತೆ, ಅದಕ್ಕೋಸ್ಕರ ಮತ್ತೆ ಅವರಿಗೆ ಹಣದ ಮುಗ್ಗಟ್ಟು ಇರೋದ್ರಿಂದ ಅವರು ನಿಲ್ಲಿಸಿರ್ತಾರೆ ಅದನ್ನ. ಇವಾಗ ಅವ್ರ ಪ್ರಭುಪಾದರಿಗೆ ಅದೇ ಯೋಚನೆ ಬರ್ತಾ ಇರುತ್ತೆ, ಹೇಗೆ ಇದು ಬ್ಯಾಕ್ ಟು ಗಾಡ್ ಹೆಡ್ ಅನ್ನ ನಾನು ಇವಾಗ ಮತ್ತೆ ಅದನ್ನ ನಾನು ಪುನರ್ಸ್ಥಾಪನೆ ಮಾಡ್ಬೇಕು, ಯಾಕಂದ್ರೆ ಸಮಾಜದ ಕಣ್ಣನ್ನ ತೆರೆಸ್ಬೇಕು ಅಂತಂದ್ರೆ ನಾನು ಈ ಒಂದು ಮ್ಯಾಗಝಿನ್ ಮೂಲಕನೇ ನನಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಆದ್ರೆ ಅದು ಅವ್ರಿಗೆ ಸಾಧ್ಯ ಇರೋದಿಲ್ಲ ಈ ಸಮಯದಲ್ಲಿ. ಆದ್ರೆ ಅವರು ಬರವಣಿಗೆಯನ್ನ ಯಾವತ್ತೂ ನಿಲ್ಸೋದಿಲ್ಲ, ಅವರು ಬರವಣಿಗೆಯನ್ನ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಮತ್ತೆ ನಾವು ನೋಡಿದೀವಿ ಅಲ್ವಾ, ಗಾಂಧೀಜಿಯವರು ಯಾವಾಗಲೂ ಭಗವದ್ಗೀತೆನ ಅವ್ರ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಆದ್ರೆ ನಾವಿಲ್ಲಿ ಪ್ರಭುಪಾದರಿಂದ ನಾವು ಅರ್ಥ ಮಾಡ್ಕೋತಾ ಇದೀವಿ, ಭಗವದ್ಗೀತೆಯನ್ನ ಗಾಂಧೀಜಿಯವರು ಯಾವಾಗ್ಲೂ ಇಟ್ಕೊಂಡು ಅದರಲ್ಲಿ ಇರೋ ವಿಷಯಗಳನ್ನ ನಮ್ಗೆ ತಿಳಿಸಿದ್ರು ಸಹ ಅದನ್ನ ಅವ್ರು ಯಥಾವತ್ತಾಗಿ ಅವ್ರು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಗಾಂಧೀಜಿಯವರಿಗೆ ಯಾವುದೋ ಒಂದು ಕಲ್ಪನೆ ಇತ್ತು, ಯಾವುದೋ ಒಂದು ಊಹಾಪೋಹಗಳು ಇತ್ತು, ಅವ್ರದೇ ಯಾವುದೋ ಒಂದು ತತ್ವ ಸಿದ್ಧಾಂತ ಇತ್ತು. ಆ ತತ್ವ ಸಿದ್ಧಾಂತಗಳಿಗೆ ಒಂದು ಏನು ಸಪೋರ್ಟ್ ಬೇಕಲ್ವಾ, ಅದಕ್ಕೆ ಅವರು ಈ ಭಗವದ್ಗೀತೆಯನ್ನ ಉಪಯೋಗಿಸ್ಕೊತಾ ಇದ್ರು. ಕೃಷ್ಣನ ಮಾತುಗಳನ್ನ ಅವರು ಅದಕ್ಕೆ ಉಪಯೋಗಿಸ್ಕೊತಾ ಇದ್ರೆ ಹೊರತು ಅವ್ರು ಆ ಭಗವದ್ಗೀತೆನ ಯಥಾವತ್ತಾಗಿ ಅವರು ತಿಳ್ಕೊಂಡಿರ್ಲಿಲ್ಲ. ಅವ್ರು ಯಾವುದೇ ಒಂದು ಗುರು ಪರಂಪರೆಯಲ್ಲಿ ಆ ಜ್ಞಾನವನ್ನ ಅವರು ತಿಳ್ಕೊಂಡಿರ್ಲಿಲ್ಲ. ನಮ್ಗೆ ಇದರಿಂದ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ, ನಾವು ಈ ಭಗವದ್ಗೀತೆ ಇರಬಹುದು, ಅದು ಏನು ದಿವ್ಯವಾದ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಆದ್ರೆ ಅದನ್ನು ಸಹ ನಾವು ಗುರು ಪರಂಪರೆಯಲ್ಲಿ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇದರಿಂದ ಗೊತ್ತಾಗತ್ತೆ. ಯಾಕಂದ್ರೆ ನಮ್ಗೆ ಮುಂದೆ ನಾವು ತಿಳ್ಕೊತೀವಿ. ನೀವು ನಾಳೆ ದಿವಸ ನೀವು ಓದ್ತಾ ಇದ್ದೀರಿ ಅಂದ್ರೆ ಮಂಡೆ ನೀವು ಓದ್ತಾ ಇದ್ದೀರಾ, ಅದ್ರಲ್ಲಿ ಇವಾಗ ಜಗತ್ತು ದ್ವಂದ್ವಮಯ ಅನ್ನೋದನ್ನ ಇವಾಗ ನಮ್ಗೆ ಕೃಷ್ಣ ತಿಳಿಸಿ ಕೊಡ್ತಾರೆ ಅಲ್ವಾ. ಇವಾಗ ಜಗತ್ತಲ್ಲಿ ಅಂದ್ರೆ ಈ ಸೃಷ್ಟಿ ಮಾಡಿರೋದೇ ಹಾಗೆ ಭಗವಂತ ಅಲ್ವಾ, ದುಃಖಾಲಯಂ ಅಶಾಶ್ವತಂ ಅಂತ. ಇವಾಗ ಯಾರು ಗಾಂಧೀಜಿಯವರ ತತ್ವ ಸಿದ್ಧಾಂತ ಏನಿತ್ತು, ಅಹಿಂಸೆ ಅಲ್ವಾ, ಅಹಿಂಸೆ ಇತ್ತು. ಆದ್ರೆ ಇಲ್ಲಿ ಇವಾಗ ಅವ್ರ ಅಹಿಂಸೆಯನ್ನ ಇವಾಗ ಅಲ್ಲಿ ಅವ್ರು ಪ್ರತಿಪಾದಿಸಿದ್ರು ಸಹ, ಸ್ವತಂತ್ರವನ್ನ ಪಡ್ಕೊಂಡ್ರು ಸಹ ಕೊನೆಗೆ ಅಲ್ಲಿ ಏನಾಯ್ತು, ಸ್ವತಂತ್ರ ಬಂದ್ಮೇಲೆ ಹಿಂಸೆ ನಡೀತಾ ಇದೆ, ಅಲ್ಲಿ ದ್ವಂದ್ವತೆ ಬಂತು ಅಲ್ವಾ. ಮತ್ತೆ ಅವರು ಪ್ರಭುಪಾದರು ಉಪವಾಸ ಮಾಡ್ತಾ ಇದ್ರು, ಉಗ್ರ ಉಪವಾಸಗಳನ್ನ ಮಾಡ್ತಾ ಇದ್ರು. ಅವ್ರು ಯಾವುದೇ ಒಂದು ಏನನ್ನಾದ್ರೂ ಬ್ರಿಟಿಷ್ ಸರ್ಕಾರದಿಂದ ಪಡ್ಕೋಬೇಕಂದ್ರೆ ಉಪವಾಸ ಮಾಡ್ತಾ ಇದ್ರು. ಆದ್ರೆ ಅದನ್ನ ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿಲ್ಲ ಅಲ್ವಾ. ನಾವು ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ನಾವು ಅರ್ಜುನನ ಮೂಲಕ ನಾವು ತಿಳ್ಕೊಂಡ್ವಿ ಅಲ್ವಾ. ಈಗ ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿರೋದಿಲ್ಲ, ಆದ್ರೆ ಒಬ್ಬ ವ್ಯಕ್ತಿ ಅದನ್ನ ತುಂಬಾ ಶ್ರದ್ಧೆಯಿಂದ ಪರಿಪಾಲಿಸ್ತಾನೆ, ಅವನ ಗತಿ ಏನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ವಾ. ಆದ್ರೆ ಕೃಷ್ಣ ಏನ್ ಹೇಳ್ತಾರೆ, ನಮ್ಮ ಧರ್ಮ ಗ್ರಂಥದಲ್ಲಿ ಏನನ್ನ ಹೇಳಿಲು ಅದನ್ನ ನೀವು ಶ್ರದ್ಧೆಯಿಂದ ಪಾಲಿಸಿದ್ರು ಸಹ ಅದರಿಂದ ಯಾವುದೇ ಒಂದು ಉಪಯೋಗ ಇಲ್ಲ, ಅವ್ರನ್ನ ಅಸುರರು ಅಂತಾನೆ ಕರೀತಾರೆ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಇವಾಗ ಭಗವದ್ಗೀತೆಯನ್ನ ಅವರು ಅದರ ತತ್ವಗಳನ್ನ ಪಾಲಿಸ್ತಿದ್ದಾರೆ ಅಂತ ತೋರಿಕೆಗೆ ಇದ್ರೂ ಸಹ ಅದು ನಿಜವಾದ ಅರ್ಥದಲ್ಲಿ ಗಾಂಧೀಜಿಯವರು ಪಾಲಿಸ್ತಾ ಇರ್ಲಿಲ್ಲ ಅಲ್ವಾ. ಅವರು ಏನು ಈಗ ಅವರ ಸಿದ್ಧಾಂತದಿಂದ ಯಾವುದೇ ಒಂದು ಇವಾಗ ಒಂದು ಸ್ಥಾನವನ್ನ ತಂದುಕೊಟ್ರು ಭಾರತಕ್ಕೆ, ಅದು ಬರೀ ಒಂದು ತಾತ್ಕಾಲಿಕವಾದ ಸ್ಥಾನ ಅಲ್ವಾ. ಯಾಕಂದ್ರೆ ನಾಯಕರಲ್ಲಿ ದೈವ ಪ್ರಜ್ಞೆ ಬರ್ತಾ ಇಲ್ಲ, ದೈವ ಪ್ರಜ್ಞೆ ಬರ್ಲಿಲ್ಲ ಅಂತಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಈ ಶಾಂತಿ ಅನ್ನೋದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಪ್ರಭುಪಾದ್ರು ಇವಾಗ ಅವ್ರಿಗಿವಾಗ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನ ಅವ್ರಿಗೆ ಇವಾಗ ಪಬ್ಲಿಷ್ ಮಾಡಕ್ ಆಗ್ತಿಲ್ಲ. ಆದ್ರೆ ಪ್ರಭುಪಾದ್ರು ಯಾವತ್ತೂ ಕೈಕಟ್ಟಿ ಕುಳಿತುಕೊಳ್ಳೋದಿಲ್ಲ ಅಲ್ವಾ. ಯಾವುದೇ ಒಂದು ಪ್ರತಿಕೂಲವಾದಂತಹ ಒಂದು ಸಂದರ್ಭ ಇದ್ರೂ ಸಹ ಅವ್ರು ಏನನ್ನಾದ್ರೂ ಮಾಡ್ಲಿಕ್ಕೆ ಹೊರಡ್ತಾರೆ. ಅದಕ್ಕೆ ಪ್ರಭುಪಾದ್ರೀಗ ಪತ್ರ ಮುಖೇನ ಎಲ್ಲರಿಗೂ ಸಹ ಅವರ ಸಂದೇಶ, ಪ್ರಭುಪಾದರ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನ ಅವ್ರು ಮುಟ್ಟಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ನಮ್ಗೆ ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ರೋ ಹಾಗೇನೆ ಯದ್ಯದ್ ಆಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಃ ಅಲ್ವಾ, ಸಯತ್ ಪ್ರಮಾಣಂ ಕೃತೆ ಲೋಕಸ್ತದ್ ಅನುವರ್ತತೆ ಅಲ್ವಾ. ಯಾರು ಉನ್ನತ ಸ್ಥಾನದಲ್ಲಿ ಶ್ರೇಷ್ಠ ಸ್ಥಾನದಲ್ಲಿ ಇರ್ತಾರೋ ಅವ್ರು ಏನನ್ನ ಆಚರಣೆ ಮಾಡ್ತಾರೋ ಅದನ್ನ ಅವರ ಅನುಯಾಯಿಗಳು ಆಚರಿಸ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಅದಕ್ಕೋಸ್ಕರ ಪ್ರಭುಪಾದ್ರು ಇವಾಗ ಏನ್ ಮಾಡ್ತಾ ಇದ್ರೆ, ಎಲ್ಲ ಸಂಸ್ಥೆಗಳ ಹಿರಿಯ ಮುಖಂಡರಿಗೆ, ಮತ್ತೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಿಗೆ, ಮತ್ತೆ ಕಲ್ಕತ್ತಾದಲ್ಲಿ ದಂಗೆಗಳು ಬಂದ್ಮೇಲೆ ಮತ್ತೆ ಅವ್ರನ್ನ ಪುನರ್ವಸತಿ ಅವರಿಗೆ ಒದಗಿಸಿ ಕೊಡ್ಲಿಕ್ಕೆ ಒಂದು ಸಮಿತಿ ಇರುತ್ತೆ, ಅದರ ಅಧ್ಯಕ್ಷರಿಗೆ, ಮತ್ತೆ ಉಚ್ಚ ನ್ಯಾಯಾಲಯದ ವಕೀಲರಿಗೆ, ಕೊನೆಗೆ ಮಹಾತ್ಮ ಗಾಂಧಿಯವರಿಗೂ ಸಹ ಅವರು ಪತ್ರವನ್ನ ಅವರು ಬರೀತಾರೆ. ಸೊ ಅದ್ರಲ್ಲಿ ನಾವು ಕೆಲವನ್ನ ನಮ್ಗೆ ಇಲ್ಲಿ ಈ ಪುಸ್ತಕದಲ್ಲಿ ನಾವು ನೋಡ್ತಾ ಇದೀವಿ. ಮಹೇಂದ್ರ ಪ್ರತಾಪ ರಾಜ ಅಂತ ಹೇಳ್ಬಿಟ್ಟು ಅವರು ಸಮಾಜ ಸುಧಾರಕರು, ಅವರು ವಿಶ್ವ ಪರಿಷತ್ತು ಸಂಸ್ಥೆಯನ್ನ ಅವರು ಸ್ಥಾಪಿಸಿರ್ತಾರೆ. ಅವರು ಒಂದು ರಿಲಿಜನ್ ಆಫ್ ಲವ್ ಅನ್ನೋ ಒಂದು ಗ್ರಂಥವನ್ನು ಸಹ ಅವರು ಬರೆದಿರ್ತಾರೆ. ಪ್ರಭುಪಾದರು ಅವ್ರಿಗೆ ಒಂದು ಅವರ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಇಂದ ಒಂದು ಪ್ರತಿಯನ್ನ ಕಳಿಸಿ ಅವರ ವಿಚಾರ ಧಾರಣೆಯನ್ನ ಅವ್ರಿಗೆ ತಿಳಿಸಿಕೊಡ್ತಾರೆ. ಆದ್ರೆ ಈ ಮಹೇಂದ್ರ ಪ್ರತಾಪ ರಾಜ ಅವರಿಗೆ ಯಾವ ಒಂದು ತತ್ವ ಇರುತ್ತೆ ಅಂತಂದ್ರೆ ಮಾನವತ ಸೇವೆಯ ಗುರಿಯನ್ನ ಅವ್ರು ಹೊಂದಿರ್ತಾರೆ ಅಲ್ವಾ. ಸೊ ಮಾನವ ಸೇವೆ
ಮಾಧವ ಸೇವೆ ಅನ್ನೋ ಒಂದು ಗುರಿಯನ್ನ ಹೊಂದಿರ್ತಾರೆ ಅಲ್ವಾ. ನಮ್ಗೆ ನಾವು 12ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ ಭಗವದ್ಗೀತೆಯಲ್ಲಿ. ಸೊ ಎಲ್ಲದಕ್ಕಿಂತ ನಮ್ಗೆ ಭಗವಂತನನ್ನ ಪಡಿಬೇಕು ಅಂತಂದ್ರೆ ಅನನ್ಯ ಭಕ್ತಿ ನನಗೆ ಮಾಡ್ಲಿಕ್ಕೆ ಆಗಲ್ಲಪ್ಪ ಅಂತಂದ್ರೆ ಸಾಧನ ಭಕ್ತಿನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನೀವು ನಿಷ್ಕಾಮ ಕರ್ಮ ಯೋಗವನ್ನ ಮಾಡಿ ಅಂತ ಹೇಳಿದ್ದಾರೆ ಕೃಷ್ಣ. ನಿಷ್ಕಾಮ ಕರ್ಮ ಯೋಗ ಅಂದ್ರೆ ಈ ಮೂರನ್ನು ಸಹ ಅನನ್ಯ ಭಕ್ತಿ, ಸಾಧನಾ ಭಕ್ತಿ ಮತ್ತೆ ನಿಷ್ಕಾಮ ಕರ್ಮ ಯೋಗ, ಈ ಮೂರನ್ನ ಮಾಡಿದ್ರೆ ಅದು ನೇರವಾಗಿ ನಮ್ಮನ್ನ ಭಗವಂತನ ಬಳಿಗೆ ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ ಅಲ್ವಾ. ಆದ್ರೆ ಅದಕ್ಕಿಂತ ಕೆಳಮಟ್ಟದ್ದು ಈ ಮೂರನ್ನು ನನಗೆ ಮಾಡ್ಲಿಕ್ಕೆ ಆಗಲ್ಲಪ್ಪ ಅಂತಂದ್ರೆ ಆಗ ಕೃಷ್ಣ ನಮ್ಗೆ 4ನೇದು ಕೊಟ್ಟಿರೋದು ಯಾವುದು ಅಂತಂತಂದ್ರೆ ನಮ್ಮ ಕರ್ಮಫಲ ತ್ಯಾಗವನ್ನ ಕೊಟ್ಟಿದ್ದಾರೆ. ಆದ್ರೆ ನೋಡಿ ಇವರೆಲ್ಲ ಮಹೇಂದ್ರ ಪ್ರತಾಪ ರಾಜನೇ ಆಗ್ಲಿ ಅಥವಾ ಈಗ ನಾವು ಮುಂದೆ ನೋಡ್ತೀವಿ ಗಾಂಧೀಜಿ ಅವರೇ ಆಗ್ಲಿ, ಅವರೆಲ್ಲರೂ ಸಹ ಈ ಮಾನವತವಾದಿಯಾಗಿದ್ದಾರೆ. ಅಂದ್ರೆ ಮಾನವ ಸೇವೆಯನ್ನೇ ಮಾಧವ ಸೇವೆ ಅಂತ ಅನ್ಕೊಂಡಿದ್ದಾರೆ ಅಲ್ವಾ. ಆದ್ರೆ ಅದನ್ನ ಕೃಷ್ಣ ಅದಕ್ಕೆ ಕೃಷ್ಣ 4ನೇ ಸ್ಥಾನವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಭುಪಾದರು ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಅವರು ಪ್ರೇಮ ಧರ್ಮವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಮಹೇಂದ್ರ ಪ್ರತಾಪ ರಾಜರವರಿಗೆ. ಆದ್ರೆ ಅವರು ಅದಕ್ಕೆ ಯಾವುದೇ ಒಂದು ಬೆಂಬಲವನ್ನ ಅವರು ಕೊಡೋದಿಲ್ಲ. ನೀವು ಏನು ಅಂದ್ರೆ ನಿಮ್ಮ ಮಾರ್ಗವೇ ಬೇರೆ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅದಾದ್ಮೇಲೆ ಅವರು ಏನು ಉಚ್ಚ ನ್ಯಾಯಾಲಯದ ವಕೀಲರಿಗೆ ಪತ್ರ ಬರೆದಾಗ ಅವ್ರಿಗೆ ಪ್ರಭುಪಾದರ ಏನು ತತ್ವ ಇದೆ ಅವ್ರಿಗೆ ಮನಸ್ಸಿಗೆ ಒಪ್ಪುತ್ತೆ. ನಾನು ಇದ್ರ ಬಗ್ಗೆ ನಾನು ತಿಳ್ಕೊಬೇಕಾಗತ್ತೆ ನಿಮ್ಮ ಹತ್ರ, ಈ ಭಗವದ್ಗೀತೆಯ ತತ್ವಗಳನ್ನ ನಿಮ್ಮಿಂದ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಅವರು ತೋರಿಸ್ತಾರೆ. ಇವಾಗ ನಾವು ನಾಳೆ ದಿವಸದಲ್ಲಿ ನಾವು ನೋಡ್ತೀವಿ ಗಾಂಧೀಜಿಯವ್ರಿಗೆ ಯಾವ ರೀತಿಯ ಒಂದು ಪತ್ರವನ್ನ ಬರೀತಾರೆ ಪ್ರಭುಪಾದರು ಅಂತ ಹೇಳ್ಬಿಟ್ಟು ತುಂಬಾನೇ ಸುಂದರವಾದ ಪತ್ರವನ್ನ ಅವರು ಬರೀತಾರೆ. ನಮ್ಗೆ ಅಂದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಆಕ್ಚುಲಿ. ಅಂದ್ರೆ ಹೌದು ಅವರನ್ನು ಸಹ ಭಗವದ್ಗೀತೆಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ನಿಜವಾದ ಅರ್ಥದಲ್ಲಿ ಯಥಾರೂಪದಲ್ಲಿ ನಮ್ಗೆ ಶ್ರೀಲ ಪ್ರಭುಪಾದರು ಎಷ್ಟು ಚೆನ್ನಾಗಿ ಅವರು ಭಗವದ್ಗೀತೆಯ ತತ್ವಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಸೋಮವಾರ ನಾವ್ ಏನ್ ಓದ್ತೀವೋ ಅದರಿಂದ ನಮ್ಗೆ ಅರ್ಥ ಆಗತ್ತೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ. ಹರೇ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ನಿಮ್ ರಿಯಲೈಸೇಷನ್ ಹೇಳ್ಕೋಬೇಕಂದ್ರೆ ಹೇಳ್ಕೋಬಹುದು. ನಾನು ನನ್ನ ಇವತ್ತಿನ ಕ್ಲಾಸ್ ಅನ್ನ ಏನ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಿಮ್ಗೆ ಮಂಡೆಯಿಂದ 18 days ಲೆವೆಲ್ 1 ಕ್ಲಾಸ್ ಶುರುವಾಗುತ್ತೆ. ಸೊ ನಾಮಿನೇಷನ್ ಪ್ರಭುಗಳು ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಅಂದ್ರೆ ಒಬ್ಬೊಬ್ರನ್ನಾದ್ರೂ ಹೊಸೊಬ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಅವಾಗಷ್ಟೇ ನಾವು ಈ ಕೃಷ್ಣ ಪ್ರಜ್ಞೆ ಏನ್ ಆಂದೋಲನ ಇದೆ ನಾವು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ ಒಬ್ರನ್ನಾದ್ರೂ ನೀವು ಸೇರಿಸಿ, ನೀವು ಅಷ್ಟಾದ್ರೂ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಮತ್ತೆ ನಾನು ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.